ಋಷಿಗಳೇ ಗುರುವಂದನೆ ಗುರುವಂದನೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ, ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ಕಲಿಸಿ ಬೆಳೆಸಿ ಮುನ್ನಡೆಸುವ ಆದರ್ಶಿಗಳೇ, ಪ್ರಿಯ ಗುರುಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ.
ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು ರಾಜ್ಯಗಳುಡಿಸಲಿ ರಾಜ್ಯಗಳಲ್ಲಿ ಆರಲಿ ಕಬ್ಬಿಗೆ ಮುಗುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದನ್ನು ಬಿಡುವುದೇ ಇಲ್ಲ ಬಿತ್ತಳುವುದನ್ನು ಬಿಡುವುದೇ ಇಲ್ಲ ನೇಗಿಲ ಹಿಡಿದ ಕೈಯಾದಾರರು ದೊರೆಗಳು ತತ್ವವಾಡಿದರು ನೇಗಿಲ ಬಲದರು ಬೀಗರು ಮೆರೆದರು ಶಿಲ್ಪಿ ಕೆಲಸದರು ಕವಿಗಳು ಬರೆದರು ಶಿಲ್ಪಿ ಕೆಲಸದರು ಕವಿಗಳು ಬರೆದರು ಯಾರೋ ಅರಿಯದ ನೇಗಿಲ ಯೋಗಿಗೆ ಲೋಕವ ಅನ್ನವನೀವನು ಹೆಸರನ್ನು ಬಯಸದೆ ಅತಿಸುತ್ತ ಕೆಲಸದೆ ದುಡಿಬಲು ಗೌರವ ಸಾಧಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ 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 ಇವರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷ ಈ ಒಂದು ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮದಂದು ಇಡೀ ಸಭಾಂಗಣ ತುಂಬಿ ತುಳುಕ್ತಾ ಇರ್ತದೆ. ಎಲ್ಲ ಶಿಕ್ಷಕರು ಕೂಡ ಬಹಳ ಸಂಭ್ರಮದಿಂದ ಇರ್ತಾರೆ. ಆದರೆ ಈ ವರ್ಷ ದೇಶದಾದ್ಯಂತ ಇಡೀ ವಿಶ್ವದಾದ್ಯಂತ ಬಂದಿರುವಂಥ ಈ ಸಾಂಕ್ರಾಮಿಕ ಕಾಯಿಲೆಯಿಂದಾಗಿ ಯಾವುದೇ ಸಭೆ ಸಮಾರಂಭಗಳನ್ನು ಆಚರಿಸಲು ಸಾಧ್ಯವಾಗದ ಕಾರಣ ನಮ್ಮ ಶಿಕ್ಷಕ ದಿನಾಚರಣೆಯು ಕೂಡ ಸರಳ ರೀತಿಯಲ್ಲಿ ಆಚರಣೆ ಮಾಡುವಂಥ ಅನಿವಾರ್ಯತೆ ಇರುವುದರಿಂದ ಕೆಲವೇ ಶಿಕ್ಷಕರನ್ನು ಸೇರಿಸಿಕೊಂಡು ನಾವು ಈ ಒಂದು ಸರಳ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಾವು ಮಾನ್ಯ ಶಿಕ್ಷಣ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಧನಲಕ್ಷ್ಮಿ ಮೇಡಮ್ ಇವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿರುತ್ತಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದಾರೆ. ಮೇಡಮ್ ಅವರನ್ನು ನಾನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಿಆರ್ಪಿ ಬಂಧುಗಳು ಪುಷ್ಪವನ್ನಿತ್ತು ಗೌರವಿಸಬೇಕಂತ ವಿನಂತಿ ಮಾಡಿಕೊಡ್ತೀವಿ. ಮೋನು ಸರ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅವರು ಮಾರ್ಗದರ್ಶನ ನೀಡುವವರು. ಸರ್ ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಅವರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂಥ ವೀಣಾ ನಾಯಕ್ ಅವರು ಉಪಸ್ಥಿತರಿದ್ದಾರೆ. ಮೇಡಮ್, ತಮ್ಮನ್ನು ಕೂಡ ನಾವು ಈ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಸ್ಟ್ಯಾನಿ ಅವರು. ಇವರನ್ನು ಕೂಡ ನಾನೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಜಗದೀಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಅನುದಾನಿತ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಎಂ ಕೆ ಮಂಜನಾಡಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಸಹ ತುಂಬ ಹೃದಯದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೀವಿ. ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ಮೂಲಕ ವಿನಂತಿಸಿಕೊಳ್ತಾ ಇದ್ದೀವಿ.
ಕಾರ್ಯಕ್ರಮದ ಮುಂದಿನ ಅಂಗ ಉದ್ಘಾಟನೆ. ಇದನ್ನ ನಮ್ಮ ಜಿಲ್ಲಾ ಪಂಚಾಯತಿನ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು ದೀಪ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ವಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय शांति शांति शांति. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗುವಂಥ ದೀಪವನ್ನು ಬೆಳಗಿಸುವ ಮೂಲಕ ಈ ದೇಶದಲ್ಲಿರುವಂಥ ಕೊರೋನಾ ಎಂಬ ಅಂಧಕಾರವೂ ಕೂಡ, ಆ ಒಂದು ಕಾಯಿಲೆಯೂ ಕೂಡ ತೊಲಗಲಿ, ಶಿಕ್ಷಣಕ್ಕೆ ಬಂದಿರುವಂಥ ಈ ವರ್ಷದ ಸಮಸ್ಯೆಯೂ ಕೂಡ ದೂರ ಆಗಲಿ. ಇನ್ನು ಮುಂದಕ್ಕೆ ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಮಕ್ಕಳೊಂದಿಗೆ ಸಂತೋಷವಾಗಿ ಸುಖದ ಒಂದು ಧ್ಯೇಯದೊಂದಿಗೆ ನಾವು ಒಂದು ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಶಿಕ್ಷಣ ದಿನಾಚರಣೆ ನಾವು ಆಚರಣೆ ಮಾಡುತ್ತಿರುವಂಥ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಒಂದು ಭಾವಚಿತ್ರಕ್ಕೆ ನಾವು ಹೂವನ್ನು ಅರ್ಪಿಸುವ ಮೂಲಕ ಪುಷ್ಪಾರ್ಚನೆ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ದಯವಿಟ್ಟು ನಮ್ಮೆಲ್ಲ ಅತಿಥಿಗಳು ಪುಷ್ಪಾರ್ಚನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿ ಮಾಡಿಕೊಡ್ತೀವಿ. ರಾಧಾಕೃಷ್ಣನ್ ಭಾರತೀಯರ ಮನದಲ್ಲಿ ಅಚ್ಚಳಿಯದೆ ಚಾಪತ್ತಿದ್ದಾರೆ. ಇವರೋರ್ವ ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದುಕೊಂಡು ನಮ್ಮೆಲ್ಲ ಶಿಕ್ಷಕರಿಗೆ ಒಂದು ದಿನವನ್ನು ಇಟ್ಟುಕೊಂಡು ನಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಈ ದಿವಸವನ್ನು ಶಿಕ್ಷಕರ ದಿನ ಅಂತೇಳಿ ನಾವು ಆಚರಣೆ ಮಾಡ್ತಿದ್ದೇವೆ. ಇಂಥೊಬ್ಬ ಶ್ರೇಷ್ಠ ವ್ಯಕ್ತಿ 1888 ಸೆಪ್ಟೆಂಬರ್ 5ರಂದು ತಮಿಳುನಾಡಿನಲ್ಲಿ ಜನನ ಹೊಂದಿ 1962ರಿಂದ 1967ರವರೆಗೆ ನಮ್ಮ ದೇಶದ 2ನೆಯ ರಾಷ್ಟ್ರಪತಿಯಾಗಿ ಈ ದೇಶವನ್ನು ಮುನ್ನಡೆಸಿದವರು. ಇಂಥೊಬ್ಬ ಸರ್ವಶ್ರೇಷ್ಠ ವ್ಯಕ್ತಿಯನ್ನ ಈ ದಿವಸ ನಾವು ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಿದ್ದೇವೆ. ಮೇಡಮ್, ದಯವಿಟ್ಟು ತಾವು ಉದ್ಘಾಟಕರ ಮಾತುಗಳನ್ನು ಆಡಬೇಕು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ. ಪ್ರತಿಯೊಂದು ಹಂತದಲ್ಲಿಯೂ ತಿದ್ದಿ ತೀಡಿ ಸಂಸ್ಕಾರದೊಂದಿಗೆ ಸದ್ವಿಚಾರಗಳನ್ನು ಮೈಗೂಡಿಸಿದಂತಹ, ನನ್ನ ಎಲ್ಲ ಬದುಕಿಗೆ ಪಾಠವನ್ನು ಕಲಿಸಿದಂತಹ ಎಲ್ಲ ಗುರು ಹಿರಿಯರಿಗೆ, ಶಿಕ್ಷಕ ವೃಂದಕ್ಕೆ ಹೃತ್ಪೂರ್ವಕವಾದಂತಹ ನುಡಿ ನಮನಗಳನ್ನು ಅರ್ಪಿಸುವುದರ ಮೂಲಕ ಈ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೂಡ ಕೋರ್ತಾ ಇದ್ದೇನೆ. ಗುರುವಿದ್ದರೆ ಗುರಿಯುವುದು, ಗುರಿ ಇದ್ದರೆ ಬದುಕಿಯುವುದು ಎಂಬ ನಾಣ್ಣುಡಿಯಂತೆ ಇವತ್ತು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಲ್ಲಿ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬುದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ನನಗೆ ಗೊತ್ತಿರುವ ಹಾಗೆ ಇವತ್ತಿನ ಆಧುನಿಕ ಯುಗದಲ್ಲಿ ತಾಯಿಯ ಗರ್ಭದಳು ನವಮಾಸಗಳು ಹೊಲಸನ್ನು ಕಳೆದು ನಾವು ಹೊರಗಡೆ ಬರ್ತೇವೆ ಅಂತ ಹೇಳ್ತೇವೆ. ಆದರೆ ಇವತ್ತಿನ ಆಧುನಿಕತೆಯಲ್ಲಿ ತಾಯಾದವಳು ಮೊದಲ ತಾಯಿಯಾಗುವ ಮುಂಚೆಯೇ ತನ್ನ ಗರ್ಭಾವಸ್ಥೆಯಲ್ಲೇ, ಅದು ಅಂಗನವಾಡಿಯಿಂದ ಹಿಡಿದು ಅವಳ ಪದವಿ ಇರ್ಬೋದು, ಆ ಮಗುವಿನ ಸಂಪೂರ್ಣವಾದಂಥ ಬದುಕಿಗೆ ಒಂದು ಚಿತ್ರಣವನ್ನು ಕೊಟ್ಟು ಭದ್ರ ಬುನಾದಿಯನ್ನು ಹಾಕ್ತಾರೆ. ಯಾರು ಅಂತ ಹೇಳಿದರೆ ಅದು ನಮ್ಮ ಶಿಕ್ಷಕರು. ತನ್ನ ತಾಯಿ ಗರ್ಭದಲ್ಲಿ ಇದ್ಕೊಂಡು ಎಷ್ಟೋ ಯೋಚನೆಗಳನ್ನು, ಇಲ್ಲಿರುವಂಥ ಪ್ರತಿಯೊಂದು ಶಿಕ್ಷಕರಿರ್ಬೋದು, ಅವರದ್ದೇ ಆದಂಥ ಕುಟುಂಬಗಳಿರ್ತದೆ. ತನ್ನ ಮನೆಯ ಒಂದು ಮಗುವನ್ನು ಯಾವ ರೀತಿ ರಕ್ಷಿಸಬೇಕೋ, ಸಂರಕ್ಷಿಸಬೇಕೋ, ಅದೇ ತನ್ನ ಶಾಲೆಗೆ ಬಂದಾಗ ಇಡೀ ಶಾಲೆಗೆ ಬರುವಂತಹ ಬೇರೆ ಬೇರೆ ಮಕ್ಕಳನ್ನು, ಅವರ ಮಾನಸಿಕತೆ ಇರ್ಬೋದು, ಅವರ ವೈಚಾರಿಕತೆ ಇರ್ಬೋದು, ವಿಭಿನ್ನತೆ ಇರ್ಬೋದು, ಈ ಮಕ್ಕಳನ್ನೆಲ್ಲ ಒಂದೇ ಸೂರಿನಡಿಯಲ್ಲಿ ಬೆಳಗ್ಗಿನಿಂದ ಸಂಜೆ ತನಕ ಕೂರಿಸಿಕೊಂಡು ಅವರಿಗೆ ಉತ್ತಮವಾದಂಥ ವಿದ್ಯಾಭ್ಯಾಸದ ಜೊತೆಗೆ ಬದುಕಿನ ಭದ್ರ ಬುನಾದಿ ಏನು ಅಂತೇಳಿ ಕಲಿಸಿಕೊಡುವಂತಹ ಎಲ್ಲ ನನ್ನ ಶಿಕ್ಷಕರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಶಿರಬಾಗಿ ನಮನವನ್ನು ಸಲ್ಲಿಸುವುದರ ಮೂಲಕ ವಿಶೇಷವಾದಂಥ ಕಾರ್ಯಕ್ರಮ. ಬಹುಶಃ ನಮಗೆ ಮತ್ತು ನನ್ನ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ಮೋನಕ್ಕ ಇದ್ದಾರೆ. ನಾನು ಬರುವಾಗ ಯೋಚಿಸ್ತಾ ಇದ್ದೆ, ಬರುವ ಸಲ ಈ ವೇದಿಕೆಯಲ್ಲಿ ಸಿಗ್ಬಹುದಾ ಇಲ್ವಾ ಅಂತೇಳಿ. ಯಾಕಂದ್ರೆ ಕೊನೆಯ ಅವಧಿಯಲ್ಲಿ, ನಮ್ಮ ಈ ಒಂದು ರಾಜಕೀಯ ಅವಧಿಯಲ್ಲಿ ನಾವೆಲ್ಲ ಇದ್ದೇವೆ. ಈ ಸವಿ ಸಮಾರಂಭದ ವೇದಿಕೆಯಲ್ಲಿರುವಂತಹ
ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಂಗಳೂರು ತಾಲೂಕು ಪಂಚಾಯತಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮೊಹಮ್ಮದ್ ಮೋನು ಅವರೇ, ನಮ್ಮ ಕ್ಷೇತ್ರದ BO ಅವರಾದಂತಹ ಆತ್ಮೀಯರಾದಂತಹ ರಾಜಲಕ್ಷ್ಮಿ ಮೇಡಮ್ ಅವರೇ, ಈ ಕ್ಷೇತ್ರದ ಕಾರ್ಪೊರೇಟರ್ ಆಗಿರುವಂತಹ ಆತ್ಮೀಯ ಸಹೋದರಿ ವೀಣಾ ಮಂಗಳ ಅವರೇ, ವೇದಿಕೆಯಲ್ಲಿರುವಂತಹ ಆತ್ಮೀಯ ನನ್ನ ಗುರುಗಳು KMK ಅವರಿದ್ದಾರೆ, ನಮ್ಮ ರೋಹಿತಾಶ್ವಸ್ ಅವರಿದ್ದಾರೆ, ಮತ್ತೆ ನಮ್ಮ ಲಿಲ್ಲಿ ಮೇಡಮ್ ಇದ್ದಾರೆ, ತ್ಯಾಗಮ್ ಇದ್ದಾರೆ, ಎಲ್ಲ ಗುರು ಹಿರಿಯರೇ ಮತ್ತು ಗುರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮ ಎಲ್ಲ ಪ್ರೀತಿಯ ಗುರುಗಳೇ. ಹೆಚ್ಚು ಮಾತಾಡ್ಲಿಕ್ಕೆ ಹೋಗುವಂತದ್ದಿಲ್ಲ. ಪ್ರತಿ ಸಲ ನನಗೆ ಗೊತ್ತಿದೆ, ಇತ್ತೀಚೆಗೆ ಒಂದು ಟೌನ್ ಹಾಲ್ ಅಲ್ಲಿ ಬಹಳ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ನಾನು ಬೆಳ್ಳಂಬೆಳಿಗ್ಗೆ ಕೂಡ ಒಂದು ಗುರುವಂದನಾ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಇವತ್ತು ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳ ಶಿಕ್ಷಕರ ಒಂದು ಬದುಕು ಹೇಗಿದೆ ಅಂತ ಹೇಳಿದ್ರೆ, ಸೇತುವೆಯಲ್ಲಿ ಕಟ್ಟಿ ಸೇತುವೆಯಿಂದ ಆಚೆ ಹೋಗ್ಬೇಕಾ ಈಚೆ ಬರ್ಬೇಕಾ ಎಂಬ ಏನು ಜಿಜ್ಞಾಸೆಯಲ್ಲಿ ತನ್ನ ಶಿಕ್ಷಣವನ್ನ ಮಕ್ಕಳಿಗೆ ನೀಡ್ತಾ ಇದ್ದಾರೆ. ಆದ್ರೆ ಶಿಕ್ಷಕರ ಬದುಕು ಹೇಗಿದೆ ಅಂತ ಹೇಳಿ ನನಗೆ ಇತ್ತೀಚೆಗೆ KMK ಒಂದು ಕಡೆಯಲ್ಲಿ ಹೇಳಿದ್ರು. ಬಹಳ ಅನಿಸಿತು. ಈ ಬಗ್ಗೆ ಬಹಳಷ್ಟು ಜನ ದೊಡ್ಡ ಮನಸ್ಸಿನವರಂತ ಹೇಳ್ಬೇಕು, ನಾನು ದೊಡ್ಡವರಂತ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಜನರ ಗಮನಕ್ಕೆ ತಂದಿದ್ದೇನೆ. ಮಾನ್ಯ ಸಚಿವರ ಗಮನಕ್ಕೆ ಕೂಡ ಈಗಾಗಲೇ ತಂದು ಈ ಬಗ್ಗೆ ಇತ್ತೀಚೆಗೆ ನಾನು ಬ್ಯಾಂಗ್ಳೂರಲ್ಲಿ ಹೋಗಿರುವಂತಹ ಸಂದರ್ಭದ ಸಿಕ್ಕಾಗ ಅಲ್ಲಿ ಕೂಡ ಸಂಬಂಧಪಟ್ಟವರಲ್ಲಿ ರಿಕ್ವೆಸ್ಟ್ ಅನ್ನ ಮಾಡಿದ್ದೇನೆ. ನಿಮ್ಗೆ ಗೊತ್ತಿರಬಹುದು, ಸರ್ಕಾರದ ಒಂದಿಷ್ಟು ಮಾನದಂಡಗಳು ಮತ್ತು ಇತಿಮಿತಿಗಳಲ್ಲಿ ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಗೆ ಅನುದಾನಗಳಿರ್ಬೋದು ಅಥವಾ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ಸಾಧ್ಯ. ನಮಗಿಂತ ಹೆಚ್ಚು ತಿಳಿದವರು ನೀವು. ಅಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಾದರೂ, ಯಾಕಂತ ಹೇಳಿದ್ರೆ ಈ ಹಿಂದೆ ಇದೆಲ್ಲ ಯಾವಾಗಲೂ ಆಗ್ಬಹುದಿತ್ತು, ಆಗ್ಬೇಕಿತ್ತು. ಯಾಕಂದ್ರೆ ನಮ್ಮ ಜಿಲ್ಲೆಯಿಂದಲೇ ಬೇಕಾದಷ್ಟು ಅವಕಾಶಗಳು ನಮ್ಮಲ್ಲಿರುವಂತಹ ಸಚಿವರುಗಳಿಗೆಲ್ಲ ಬಂದಿತ್ತು. ಆದ್ರೆ ಯಾವುದೋ ಕಾರಣಗಳಿಂದ ಆ ಸರ್ಕಾರದ ಏನು ಇತಿಮಿತಿಗಳಿದೆ ಅಥವಾ ಪಂಚಾಯತ್ ರಾಜ್ ಆಕ್ಟ್ ಏನಿದೆ ಈ ಎಲ್ಲವನ್ನ ಸೇರಿಸಿಕೊಂಡು ಒಂದಷ್ಟು ನಾವು ವಂಚಿತರಾಗಿದೆ ಎಂಬ ಸತ್ಯ ನನಗೆ ಖಂಡಿತವಾಗಿ ಗೊತ್ತು. ಆದರೂ ಕೂಡ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಸಂತೋಷ ಆಗ್ತಾ ಇದೆ. ನಮ್ಮ ಕ್ಷೇತ್ರದಿಂದ 4 ಶಿಕ್ಷಕರು ಜಿಲ್ಲಾ ಮಟ್ಟದ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಿರುವಾಗ ನಮ್ಮ ವ್ಯಾಲ್ಯೂ ಎಷ್ಟಿದೆ ಎಂಬುದನ್ನ ಖಂಡಿತವಾಗಿಯೂ ನೀವಿಲ್ಲಿ ತೋರಿಸಿದ್ದೀರಾ. ಮಗದೊಮ್ಮೆ ಆ ಎಲ್ಲ ಶಿಕ್ಷಕರಿಗೆ ವಂದಿಸುತ್ತಾ ಇವತ್ತು ಸನ್ಮಾನವನ್ನ ಅಭಿನಂದನೆಯನ್ನ ಸ್ವೀಕರಿಸುವಂತ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಬದುಕೊಂದು ನದಿಯಾಗೆ ಹರಿಯುತ್ತಾ ಇರ್ತದೆ. ನಿಮ್ಮಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಇವತ್ತು ನಾನು ಮೋಹನ್ ಅವರು ನನ್ನ ಆತ್ಮೀಯ ಶಿಕ್ಷಕರು, ನನ್ನ ಸಹೋದ್ಯೋಗಿ ಮಿತ್ರರು ಕೂಡ ಒಂದು ಸಂದರ್ಭದಲ್ಲಿ ಆಗಿದ್ದವರು. ನನಗಿಲ್ಲಿರುವಂತ ಶಿಕ್ಷಕರಿಂದ ಪ್ರತಿ ಹಂತದಲ್ಲಿ ಒಂದೊಂದು ಪಾಠ ಸಿಕ್ಕಿದೆ. ಇವತ್ತು ಧನಲಕ್ಷ್ಮಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳಿಬೇಕಿದ್ರೆ ನಾನು ಪ್ರತಿ ಸಲ ಈ ವೇದಿಕೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತೇನೆ. ಇಂದಿಗೂ ಕೂಡ ನನಗೆ ಬಾಲ್ಯದಲ್ಲಿ ಶಿಕ್ಷಣದ ಜೊತೆಗೆ ಆ ತಾಯಿ ಪ್ರೀತಿಯನ್ನ ಕೊಟ್ಟಂತ ನನ್ನ ಅತ್ಯಮೂಲ್ಯವಾದಂತ ನಾನು ಕಲಿತಂತ ಶಾಲೆಯ ಶಿಕ್ಷಕರು ಪ್ರತಿ ಹಂತದಲ್ಲಿಯೂ ನನ್ನಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸ್ತಾ ಇದ್ರು, ಪೋಷಿಸ್ತಾ ಇದ್ರು. ಇವತ್ತು ಕೂಡ ಅಷ್ಟೇ, ಯಾವ ಗುರುಗಳು ಸಿಕ್ಕಿದ್ರು ಕೂಡ ಆತ್ಮೀಯರಾಗಿ ಸ್ನೇಹಿತರಾಗಿ ನಾವಿದ್ದೇವೆ. ಇವತ್ತು ಬೆಳಿಗ್ಗೆ ನನ್ನ ಗುರುಗಳು ಥ್ಯಾಂಕ್ ಯು ಮೇಡಮ್ ಅಕ್ಕ ಅಂತ ಹೇಳುವಾಗ ನನಗೆ ನಗು ಬರ್ತಾ ಇತ್ತು. ಏನ್ ಸರ್ ನಾನು ಹಾಗೆ ಇದ್ದೇನೆ ಅಂತೇಳಿ. ಯಾಕಂದ್ರೆ ನನಗೆ ಕುಟ್ಟಿ ಕೊಡುವ ಸರ್ ಅಂತ ಹೇಳಿದ್ರೆ ಅದು ನನ್ನ ವಿಜ್ಞಾನದ ಸರ್. ನನಗೆ ಬಹಳ ಐಚ್ಛಿಕವಾದಂತಹ ಅದೊಂದು ವಿಚಾರ. ಅಂತ ಸಂದರ್ಭದ ಆ ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸುತ್ತಾ ತಮ್ಗೆಲ್ಲರಿಗೂ ಕೂಡ ಶುಭವಾಗಲಿ. ಮುಂದಿನ ದಿನಗಳಲ್ಲಿ ಕೊರೋನಾ ಮಹಾಮಾರಿಯತ್ತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ ಎಲ್ಲ ಕಡೆ ವಾರಿಯರ್ಸ್ ಅಂತೇಳಿ. ನನಗೆ ಬಹಳ ಹೆಮ್ಮೆ ಎನಿಸ್ತದೆ ಒಬ್ಬ ಶಿಕ್ಷಕಿಯಾಗಿದ್ಕೊಂಡು ಕೂಡ ನನ್ನ ಶಿಕ್ಷಕರು ಕೂಡ ರಾತ್ರಿ ಹಗಲೆನ್ನದೆ ಕೊರೋನಾ ವಾರಿಯರ್ಸ್ ಆಗಿ ಬಜ್ಪೇಯಲ್ಲಿ ಇದ್ದು ನಾನು ಪ್ರತಿ ಸಲ ಕೆಲವೊಮ್ಮೆ ಗಮನಿಸ್ತಾ ಇರ್ತೇನೆ. ನಮ್ಮ ಶಿಕ್ಷಕರು ಕೇವಲ ಮಕ್ಕಳಿಗೆ ವಿದ್ಯೆ ಬುದ್ಧಿ ನೀಡಲಿಕ್ಕೆ ಮಾತ್ರ ಅಲ್ಲ, ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತಮ್ಮ ನಿಷ್ಕಲ್ಮಶವಾದಂತಹ ನಿಸ್ವಾರ್ಥವಾದಂತಹ ಸೇವೆಯನ್ನ ಕೊಡ್ಲಿಕ್ಕೆ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ ಸನ್ನಿಧರಾಗಿರುವುದು ಖಂಡಿತ ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಚಾರ. ಅಂತ ಎಲ್ಲ ಶಿಕ್ಷಕ ವೃಂದದ ನನ್ನ ಮಿತ್ರರನ್ನ ಮತ್ತೊಮ್ಮೆ ಅವರಿಗೆ ಕೈ ಜೋಡಿಸಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಸ್ನೇಹಿತರೆ, ಇನ್ನೇನು ಸ್ವಲ್ಪ ದಿವಸಗಳಲ್ಲಿ ಲಾಕ್ಡೌನ್ನ ಅಥವಾ ಈ ಒಂದು ಶಾಲೆಯ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ. ಅದರ ಜೊತೆಯಲ್ಲಿ ಬೇಕಾದಂತ ಪೂರಕವಾದ ವ್ಯವಸ್ಥೆಯ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ನಡೀತಾ ಇದೆ. ಖಂಡಿತವಾಗಿಯೂ ನೀವು ಕೊಟ್ಟಂತಹ ವಿದ್ಯೆಗೆ, ಆ ಒಂದು ಆಧಿಪತ್ಯಕ್ಕೆ ಆ ದೇವರು ಸಾಕ್ಷಾತ್ಕಾರದೊಂದಿಗೆ ಸರ್ಕಾರದ ಯೋಜನೆಗಳು ನಿಮ್ಮ ಮನೆ ಬಾಗಿಲಿಗೆ ಬರಲಿ. ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಸಿಗುವಂತ ಯೋಜನೆಗಳ ಬಗ್ಗೆ ನಮ್ಮಿಂದ ಎಷ್ಟು ಸಾಧ್ಯವೋ, ನಾನು ಪ್ರತಿ ಸಲ ಹೇಳುದು ಭರವಸೆ ಕೊಟ್ಟು ಹೋಪ್ಸ್ ಕೊಟ್ಟು ಹೋಗುವಂಥದ್ದು ಧನಲಕ್ಷ್ಮಿದು ಅಲ್ಲ ಅಂತೇಳಿ. ಪ್ರತಿ ಸಲ ನಮಗೆ ಸಾಧ್ಯವಾದಾಗ ಬಹುಶಃ ಈ ಒಂದು ವರ್ಷದ ಕೊನೆಯ ಅವಧಿಯಲ್ಲಿ ಶಕ್ತಿ ಮೀರಿ
ಶಿಕ್ಷಕರ ಬಗ್ಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡುವ ಬಗ್ಗೆ ನನ್ನ ಧ್ವನಿಯನ್ನ ನಿಮ್ಮೆಲ್ಲರ ಪರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮತ್ತು ಸಂಬಂಧಪಟ್ಟಂತಹ ನಮ್ಮ ಮಂತ್ರಿಮಂಡಲದ ಜೊತೆ ಚರ್ಚೆಯನ್ನ ಮಾಡುವ ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇನೆ. ಶೀಘ್ರದಲ್ಲಿ ಅದೆಲ್ಲ ನಿಮ್ಮ ಆಶೀರ್ವಾದದೊಂದಿಗೆ ನೆರವೇರಲಿ ಎಂಬ ಶುಭಾಶಯದೊಂದಿಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳೊಂದಿಗೆ ಬರುವಾಗಲೇ ಹೇಳಿದ್ರು ಮೇಡಮ್ ಇವ್ರ ಮನೆ ಪದ್ಯ ಬೋರ್ಡ್ ಅಂತೇಳಿ, ಬಹುಶಃ ಕೇಳಿ ಗೊತ್ತಿರ್ಬೋದು. ನೀವು ನನ್ನ ಜೊತೆ ಹಾಡಿದ್ರೆ ಬಹಳ ಒಳ್ಳೇದು. ಗೊತ್ತಿದೆಯಾ? ಪ್ರತಿ ಸಲ ಹಾಡುವಾಗ ನನ್ನ ಟೀಚರ್ಸ್ ಅಲ್ಲಿ ನಿರೀಕ್ಷೆ ಮಾಡುವಂತದ್ದು ಗೊತ್ತಿದೆಯಾ? ಮರ್ತೋಗಿದ್ಯಾ? ಬೇಕಿದ್ರೆ ಒಂದು ಸಾಲುಗಳನ್ನು ಹಾಡ್ತೇನೆ. ಅಜ್ಞಾನದ ಮುಸುಕು ಸರಿಸಿ ಸುಜ್ಞಾನದ ದಾರಿ ದೀವಿಗೆಯ ಹರಿಸಿ ಮುನ್ನಡೆಸುವಾದರ್ಶಿಗಳೇ ಗುರುವಂದನೆ ಗುರುವಂದನೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಿಮಗಾಗಿ ದೇವರಲ್ಲಿ ನಮ್ಮದೊಂದು ಪ್ರಾರ್ಥನೆ, ಆಯುಷ್ಯ ಆರೋಗ್ಯ ನೀಡಲೆಂಬ ಹಾರೈಕೆ. ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ, ನಡೆನುಡಿಗಳ ತಿದ್ದಿ ಸತ್ಯಶೀಲದ ಬುದ್ಧಿ ಕಲಿಸಿ ಬೆಳೆಸಿ ಮುನ್ನಡೆಸುವ ಆದರ್ಶಿಗಳೇ ಪ್ರಿಯ ಗುರುಗಳೇ ಗುರುವಂದನೆ ಗುರುವಂದನೆ ಗುರುವಂದನೆ. ಎಲ್ರಿಗೂ ಕೂಡ ಆತ್ಮೀಯ ನುಡಿಗಳನ್ನು ಹಾಡಿರುವಂತ ಹಾಗೆ ಸುಂದರವಾದಂತಹ ಹಾಡನ್ನು ಹಾಡಿರುವಂತ ನಮ್ಮ ಧನಲಕ್ಷ್ಮಿ ಅಕ್ಕನವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈಗ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಶಿಕ್ಷಣ ಎನ್ನುವಂಥದ್ದು ಕೇವಲ ನಿಂತ ನೀರಾಗಬಾರದು, ಅದು ಹರಿವ ನೀರಾಗಬೇಕು. ಒಬ್ಬ ಶಿಕ್ಷಕನಾಗಿದ್ದುಕೊಂಡು ಆತ ಶಾಲೆಯಲ್ಲಿ ತನ್ನ ಕರ್ತವ್ಯವನ್ನು ಯಾವ ರೀತಿಯಾಗಿ ನಿರ್ವಹಿಸ್ತಾನೆ, ಅವನ ಕರ್ತವ್ಯವನ್ನು ಗುರುತಿಸಿಕೊಂಡು ಅವನಿಗೆ ಒಂದು ಗೌರವಿಸುವಂಥ ಒಂದು ಕಾರ್ಯಕ್ರಮ. ನಮ್ಮ ತಾಲೂಕಿನಲ್ಲಿ ಈ ವರ್ಷ 2 ಜನ ಇಬ್ಬರು ಶಿಕ್ಷಕರನ್ನು ನಾವು ಗುರುತಿಸುತ್ತಿದ್ದೇವೆ. ಒಬ್ಬರು ಶ್ರೀಯುತ ಹಿರಿಯ ಶಿಕ್ಷಕರಾಗಿರುವಂಥ ಪಿಲಾರು ಶಾಲೆಯ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಅನೇಕ ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ರೋಹಿತಾಶ್ವ ಸರ್ ಅವರು ವೇದಿಕೆಗೆ ಬರಬೇಕು. ವಿಶೇಷವಾಗಿ ನಾವು ಗೌರವಿಸುತ್ತಿದ್ದೇವೆ. ದಯವಿಟ್ಟು ವೇದಿಕೆ ಬರಬೇಕು. ತಮ್ಮನ್ನು ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಟ್ಟಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ರೋಹಿತಾಶ್ವ ಸರ್ ಅವರನ್ನ ವೇದಿಕೆಗೆ ನಾವು ಬರಮಾಡಿಕೊಂಡಿದ್ದೇವೆ. ಅದರಲ್ಲಿ ಮಂಜನಾಡಿ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆಯನ್ನು ಆರಂಭಿಸಿ ಅನಂತರ ಆ ಶಾಲೆಯಲ್ಲಿ ಕುಡಿಯುವ ನೀರಿನ ಬಾವಿ, ರೋಟರಿ ಸಂಸ್ಥೆಯಿಂದ ಶೌಚಾಲಯ, ಶಾಲಾ ಕಟ್ಟಡದ ನಿರ್ಮಾಣದಲ್ಲಿ ವಿಶೇಷವಾದಂತಹ ಪಾತ್ರವನ್ನು ವಹಿಸಿದಂಥವರು ಶ್ರೀಯುತ ರೋಹಿತಾಶ್ವರ್ ಅವರು. ನಂತರ ಪಿಲಾರ್ ಕ್ಲಸ್ಟರ್ನ CRP ಆಗಿ, ನಂತರ ಅದೇ ಪಿಲಾರ್ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಇಂದಿಗೂ ಸಹ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದರೊಟ್ಟಿಗೆ ಅತ್ಯಂತ ಜವಾಬ್ದಾರಿಯುತವಾದಂತಹ ಕೆಲಸವಾದಂತಹ ಪಠ್ಯಪುಸ್ತಕ ವಿತರಣೆ ಕಾರ್ಯವನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಿರುವ ಇವರಿಗೆ ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸ್ಕೌಟ್ಗಳಲ್ಲಿ ಗುರುತಿಸಿಕೊಂಡಂತ ಒಂದು ಸಂಪನ್ಮೂಲ ವ್ಯಕ್ತಿ ಎಂಬುದಾಗಿ ನಾವು ಈ ಮೂಲಕ ಅವರಿಗೆ ಅಭಿನಂದನೆಯನ್ನ ಅರ್ಪಿಸೋದಕ್ಕೆ ತುಂಬಾ ಇಚ್ಛಾಪೂರ್ವಕವಾದಂತಹ ಸ್ಥಿತಿಯನ್ನ ನಾವು ಅರ್ಪಿಸ್ತಾ ಇದ್ದೀವಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದವನ್ನ ಮಗದೊಮ್ಮೆ ಅರ್ಪಿಸ್ತಾ ಇದ್ದೀವಿ. ನಮ್ಮೆಲ್ಲ ಅತಿಥಿಗಳು ಗೌರವಪೂರ್ವಕವಾಗಿ ಅವರಿಗೆ ಶಾಲು ಹಾಗೆ ಪೇಟ ಹಾಗೆ ಫಲ ಪುಷ್ಪವನ್ನು ಸ್ಮರಣಿಕೆಯನ್ನಿತ್ತು ಗೌರವಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಶಿಕ್ಷಕರನ್ನು ನಾವು ಗೌರವಿಸಬೇಕು. ಮುಂದಿನ ಏಪ್ರಿಲ್ ತಿಂಗಳಲ್ಲಿ ಬಹುಶಃ ಇವರು ನಿವೃತ್ತರಾಗುವಂಥ ಒಂದು ಸಮಯ ಕೂಡ. ಹಾಗಾಗಿ ಈ ನಿವೃತ್ತಿ ಅವಧಿಯಲ್ಲಿ ತಮ್ಮನ್ನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಗುರುತಿಸ್ತಿದೆ. ತಮಗೆ ಅಭಿನಂದನೆಗಳು ಅಭಿನಂದನೆಗಳು ಅಭಿನಂದನೆಗಳು. ಮತ್ತೋರ್ವ ಶಿಕ್ಷಕರು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವರ್ಷಗಳವರೆಗೆ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಗೋಪಾಲ್ ತಮ್ಮನ್ನು ಆತ್ಮೀಯವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಗೋಪಾಲ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ತಿರುವೇಲಿ ಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ದೈಹಿಕ ಶಿಕ್ಷಣ ವೃತ್ತಿಯನ್ನು ಕೂಡ ಮುಂದುವರಿಸುತ್ತಾ ಯೋಗ ಗುರುಗಳಾಗಿ 2 ಬಾರಿ ರಾಜ್ಯ ಮಟ್ಟಕ್ಕೆ ತಮ್ಮ ವಿದ್ಯಾರ್ಥಿಗಳನ್ನು ಪರಿಚಯಿಸಿದವರು. ಇನ್ಫೋಸಿಸ್ ಸಂಸ್ಥೆಯಿಂದ ಸುಮಾರು 20 ಲಕ್ಷ
ಅನುದಾನವನ್ನು ಪಡೆದುಕೊಂಡು ದೊಡ್ಡ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿ ಅದರಲ್ಲಿ ಕೂಡ ಯಶ ಕಂಡವರು. ಹಾಗೆ ಅವರು ಇಡೀ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಆರಂಭಿಸಿದಂಥ ಇಂಗ್ಲಿಷ್ ಮಾಧ್ಯಮದ LKG ಶಿಕ್ಷಣ LKG UKG ಆರಂಭ ಮಾಡಿದಂಥ ಗೋಪಾಲ್ ಸರ್ ಅವರು 75 ಮಕ್ಕಳಿಂದ ಆರಂಭಗೊಂಡಂಥ ಈ ಶಾಲೆಯಲ್ಲಿ ಈಗ 150ಕ್ಕಿಂತ ಹೆಚ್ಚು ಮಕ್ಕಳು ಸೇರ್ಪಡೆಗೊಂಡಿರುವುದು ವಿಶೇಷವಾಗಿದೆ. ಇಂಥ ಶಿಕ್ಷಕರನ್ನು ನಾವು ಈ ವರ್ಷ ಗೌರವಿಸಿದ್ದೇವೆ, ಗುರುತಿಸಿದ್ದೇವೆ ಮಂಗಳೂರು ದಕ್ಷಿಣ ವತಿಯಿಂದ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಗೋಪಾಲ್ ಸರ್ ಅವರನ್ನು ಅಭಿನಂದಿಸಬೇಕಂತೇಳಿ ವಿನಂತಿ ಮಾಡಿಕೊಡ್ತಿದ್ದೇವೆ. ಅಭಿನಂದನೆಗಳು ಸರ್. ಹಾಗೆ ಗೌರವಿಸಿದಂಥ ನಮ್ಮೆಲ್ಲ ಅತಿಥಿಗಳಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಗೋಪಾಲ್ ಸರ್ ಅವರಿಗೆ ವಂದನೆಗಳು, ಅಭಿನಂದನೆಗಳು, ಅಭಿನಂದನೆಗಳು. ವಂದನೆಗಳು ಸರ್. ಜೀವನದಲ್ಲಿರುವಂತಹ ನನ್ನ ಹಿರಿಯ ಸಹೋದರ ಸಹೋದರಿಯರಿಗೆ ಪ್ರೀತಿಪೂರ್ವಕವಂತಹ ಒಂದು ಸನ್ಮಾನವನ್ನು ಅರ್ಪಿಸುವಂತಹ ಕಾರ್ಯಕ್ರಮ. ಇದನ್ನ ನೆರವೇರಿಸಿಕೊಡಲಿದ್ದಾರೆ ಶ್ರೀಯುತ ವಿಶ್ವನಾಥ್ ವೈಜಿ ಹಾಗೂ ಶ್ರೀಮತಿ ಜ್ಯೋತಿ, ಶಿಕ್ಷಣ ಸಂಯೋಜಕರು, ಮಂಗಳೂರು ದಕ್ಷಿಣ ವಲಯ. ಇಲಾಖೆಯಲ್ಲಿ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸುದೀರ್ಘ ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2019-20 ಸಾಲಿನಲ್ಲಿ ವಯೋನಿವೃತ್ತಿ ಹೊಂದಿರುವ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರುಗಳನ್ನು ಮಂಗಳೂರು ದಕ್ಷಿಣ ವಲಯದ ಶಿಕ್ಷಕ ದಿನಾಚರಣಾ ಸಮಿತಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಇದರ ವತಿಯಿಂದ ಇವರ ಸೇವೆಯನ್ನು ಸ್ಮರಿಸಿ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. 2019-20 ಸಾಲಿನಲ್ಲಿ ನಿವೃತ್ತಿ ಹೊಂದಿರುವ ಶಿಕ್ಷಕರುಗಳಾದ ಶ್ರೀಮತಿ ವೇದಾವತಿ, ಮುಖ್ಯ ಶಿಕ್ಷಕಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ, ಶ್ರೀಮತಿ ಶೋಭಾ ಸುವರ್ಣ, ಸಹ ಶಿಕ್ಷಕಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ, ಶ್ರೀಮತಿ ರಾಜೀವಿ, ಸಹ ಶಿಕ್ಷಕಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ, ಶ್ರೀಮತಿ ಪುಷ್ಪಾವತಿ IL, ಸಹ ಶಿಕ್ಷಕಿ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ, ಶ್ರೀಮತಿ ಫಿಲೋಮಿನಾ ಡಿಮೆಲ್ಲೋ, ಮುಖ್ಯ ಶಿಕ್ಷಕಿ, ಹಜರತ್ ಸೈಯದ್ ಮದನಿ ಆಂಗ್ಲ ಮಾಧ್ಯಮ ಶಾಲೆ ಮದನಿ ಗ್ರೌಂಡ್ ಉಳ್ಳಾಲ, ಜನಾಮ್ ಇಬ್ರಾಹಿಂ, ಮುಖ್ಯ ಶಿಕ್ಷಕಿ, ಮದನಿ ಸಂಯುಕ್ತ ಪ್ರೌಢಶಾಲೆ ಹಳೇಕಳ, ಹಾಗೆ ಶ್ರೀಮತಿ ಜಯಂತಿ S, ಮುಖ್ಯ ಶಿಕ್ಷಕಿ, ಮದನಿ ಹಿರಿಯ ಪ್ರಾಥಮಿಕ ಶಾಲೆ ಹಳೇಕಲ ಉಳ್ಳಾಲ. ಇವರುಗಳು ವೇದಿಕೆಗೆ ಆಗಮಿಸಿ ನಮ್ಮ ಕಿರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಢಾಕಾ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬೋಳಿಯಾರ್ ಮಸೀದಿ ಬಳಿ. ಎಲ್ಲರಿದೆ ಹೇಳಿ. ಹಾಗೆ ಶ್ರೀಮತಿ ರಾಜೇಶ್ವರಿ, ಸಹ ಶಿಕ್ಷಕಿ. ಸರ್, ಇನ್ನೊಂದು ಸೂಚನೆ, ಜಿಲ್ಲಾ ಪಂಚಾಯತ್ ಶಾಲೆಯವರು ಬಂದಿದ್ರೆ ಯಾರಾದರೂ ಒಬ್ರು ತಗೊಂಡೋಗ್ಬೋದು ಮತ್ತೆ ಇದ್ದಾರೆ. ಇವರಿಗೆ ನಮ್ಮ ತಾಲೂಕು ಶಿಕ್ಷಕ ದಿನಾಚರಣೆ ಸಮಿತಿಯ ಪರವಾಗಿ ನುಡಿ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಶೋಭಾ ಸುವರ್ಣ, ಸಹ ಶಿಕ್ಷಕಿ. ಇವರು 15/7/1960 ಜನಿಸಿ 22/1/1982 ಶಿಕ್ಷಣ ಸೇವೆಗೆ ಸೇರ್ಪಡೆಗೊಂಡು 31/7/2020 ವಯೋನಿವೃತ್ತಿ ಹೊಂದಿ 38 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇವೆ. ಹಾಗೆ ಶ್ರೀಮತಿ ರಾಜೀವಿ, ಸಹ ಶಿಕ್ಷಕಿ, ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಲ. ಇವರು 19/7/1960 ಜನಿಸಿ 15/2/1993 ಶಿಕ್ಷಣ ಸೇವೆಗೆ ಸೇರ್ಪಡೆಗೊಂಡು ಕುಂತೂರು ಮಾತ್ರ ಹೇಳ್ಬೇಕಂತ ಸರ್. ಅದೇ ಕೂತೂರು ಮಾತ್ರ 31/7/2020 27 ವರ್ಷಗಳ ಕಾಲದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಹಾಗೆ ಶ್ರೀಮತಿ ಪುಷ್ಪಾವತಿ IL, ಇವರು 14/4/1946 ಜನಿಸಿ 1/1/1986 ಶಿಕ್ಷಣ ಸೇವೆಗೆ ಸೇರ್ಪಡೆಗೊಂಡು 30/4/2020 34 ವರ್ಷಗಳ ಕಾಲದ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿ ಹೊಂದಿದ್ದಾರೆ. ಹಾಗೆ ಶ್ರೀಮತಿ ಫಿನೋಮಿನಾ ಡಿಮೆಲ್ಲೋ, ಮುಖ್ಯ ಶಿಕ್ಷಕರು. ಇವರು 15/1/1958 ಜನಿಸಿ 37/1999 34/2020 21 ವರ್ಷಗಳ ಕಾಲದ ಸೇವೆಯನ್ನು ಸಲ್ಲಿಸಿ ಮುಖ್ಯ ಶಿಕ್ಷಕಿಯಾಗಿ ಇದೀಗ ನಿವೃತ್ತಿ ಹೊಂದುತ್ತಿದ್ದಾರೆ. ಹಾಗೆ ಜನಾಮ್ ಇಬ್ರಾಹಿಂ, ಮುಖ್ಯ ಶಿಕ್ಷಕರು.
21/1960 ಜನಿಸಿ 7/1/85ರಿಂದ 29/2/2020 35 ವರ್ಷಗಳ ಕಾಲದ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಮತಿ ಜಯಂತಿ ಎಸ್ ಮುಖ್ಯ ಶಿಕ್ಷಕಿ ಇವರು 22/4/1961 ಜನಿಸಿ 3/12/1984ರಿಂದ 34/2020 36 ವರ್ಷಗಳ ಸೇವೆಯನ್ನು ಸಲ್ಲಿಸಿ, ಹಾಗೆ ಶ್ರೀಮತಿ ಜಿ ಗೀತಾ ಮುಖ್ಯ ಶಿಕ್ಷಕಿ ಇವರು 11/7/1960ರಿಂದ 30/9/1982ರಿಂದ 31/7/2020 38 ವರ್ಷಗಳ ಕಾಲ ಶಿಕ್ಷಕಿ ಮತ್ತು ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ಸಲ್ಲಿಸಿರುತ್ತಾರೆ. ಶ್ರೀಮತಿ ರಾಜೇಶ್ವರಿ ಇವರು 18/1/1960 ಜನಿಸಿ 28/6/1991ರಿಂದ 31/1/2020 29 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಶ್ರೀಮತಿ ಸುಫಲಾ ಬಿ ವೃತ್ತಿ ಶಿಕ್ಷಕಿ ಇವರು 22/9/1959 ಜನಿಸಿ 7/9/1982ರಿಂದ 30/9/2019 ಒಟ್ಟು 28 ವರ್ಷಗಳ ಕಾಲದ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಇಂದು ನಿವೃತ್ತಿ ಹೊಂದಿದ್ದಾರೆ. ಇವರೆಲ್ಲರನ್ನು ಕೂಡ ನಮ್ಮ ಶಿಕ್ಷಣ ಇಲಾಖೆ ಇವರು ಸಲ್ಲಿಸಿದ ಸೇವೆ ಜೋರಾದ ಚಪ್ಪಾಳೆಯೊಂದಿಗೆ ಇವರ ನಿವೃತ್ತಿ ಜೀವನ ಆರೋಗ್ಯಪೂರ್ಣವಾಗಿ ಸಂತೋಷದಾಯಕವಾಗಿ ಇರಲಿ ಎನ್ನುವುದು ನಾವೆಲ್ಲರೂ ಕೂಡ ಹಾರೈಸುವ ಹಾರೈಕೆಗಳು, ಶುಭ ಹಾರೈಕೆ. ಲೋಬೋ ಸಹ ಶಿಕ್ಷಕಿ, ರೋಜಾ ಮಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ, ಶ್ರೀಮತಿ ಜುಲಿಯಾನಾ ಮಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ, ಶ್ರೀಮತಿ ಶಕುಂತಳಾ ಬಿ ಶೆಟ್ಟಿ ಮುಖ್ಯ ಶಿಕ್ಷಕಿ, ದಾಕಾ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ, ಸುಜಾತಾ ಪಿ ಸಹ ಶಿಕ್ಷಕಿ, ಆದರ್ಶ ಭಾರತಿ ಪ್ರೌಢಶಾಲೆ ಪಡೀಲು ಮಂಗಳೂರು ಇವರುಗಳು ವೇದಿಕೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ಸಲ್ಲಿಸುತ್ತಿರ್ತಕ್ಕಂತಹ ಕಿರು ನಮನಗಳನ್ನು ಪಡ್ಕೊಳ್ಬೇಕು ಅಂತ ವಿನಂತಿಸ್ತಿದ್ದೇನೆ. ಮಂಜೂರು ಇವರು 1/6/4/1960 ಜನಿಸಿ 1/6/1985ರಿಂದ 31/7/2020 35 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿ ಇಂದು ವಯೋನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಹಾಗೆ ಶ್ರೀಮತಿ ಸುಜಾತಾ ಪಿ ಶ್ರೀಮತಿ ಫಾಬ್ಲಿನ್ ಡಿಸೋಜಾ ರೋಜಾ ಮಿಸ್ತಿಕಾ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇವರು 24/9/1960 ಜನಿಸಿ 11/9/1980ರಿಂದ 34/2020 ಅವಧಿಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಂದು ನಮ್ಮಿಂದ ಗೌರವಾರ್ಪಣೆಯನ್ನು ಪಡೆಯುತ್ತಿದ್ದಾರೆ. ಇವರಿಗೆ ಅಭಿನಂದನೆಗಳು. ಶ್ರೀಮತಿ ಜುಲಿಯಾನಾ ಬಿ ಕರ್ಡೋಜಾ ಸಹ ಶಿಕ್ಷಕಿ, ರೋಜಾ ಮಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇವರು 21/7/1960 ಜನಿಸಿ 9/6/1980ರಿಂದ 31/7/2020 40 ವರ್ಷಗಳ ಕಾಲದ ಸುದೀರ್ಘವಾಗಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇಂದು ವಯೋನಿವೃತ್ತಿ ಹೊಂದಿದ್ದಾರೆ. ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀಮತಿ ಸೆಬ್ರಿನ್ ಪಿಂಟೋ ಸಹ ಶಿಕ್ಷಕಿ, ರೋಜಾ ಮಿಸ್ತಿಕ ಹಿರಿಯ ಪ್ರಾಥಮಿಕ ಶಾಲೆ ಕಿನ್ನಿಕಂಬಳ ಇವರು 17/9/1959 ಜನಿಸಿ 2/11/1983ರಿಂದ 30/9/2019 36 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸತತವಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರಿಗೂ ಕೂಡ ಅಭಿನಂದನೆಗಳು.
ಶ್ರೀಮತಿ ಶಕುಂತಳಾ ಬಿ ಶೆಟ್ಟಿ, ಮಾನ್ಯ ಮುಖ್ಯ ಶಿಕ್ಷಕರು, ದಾಕ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಗಂಬಿಲ. ಇವರು 29/12/1959 ಜನಿಸಿ 25/9/1980 31/10/2019 ಒಟ್ಟು 39 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಿಮಗಿದು ನಮ್ಮ ಕಿರು ಗೌರವಾರ್ಪಣೆಗಳು ಮೇಡಮ್. ಹಾಗೆ ಶ್ರೀ ಕೃಷ್ಣ ಕೆ, ಪದವೀಧರ ಸಹಾಯಕ ಶಿಕ್ಷಕರು, ಆದರ್ಶ ಭಾರತಿ ಪ್ರೌಢಶಾಲೆ ಪಡೀಲು, ಮಂಗಳೂರು. ಇವರು 8/4/1960 ಜನಿಸಿ 1/6/1982 30/4/2020 38 ವರ್ಷಗಳ ಕಾಲ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮ್ಮ ಇಲಾಖೆಯ ಕೀರ್ತಿ. ಆದರ್ಶ ಭಾರತಿ ಪ್ರೌಢಶಾಲೆ ಪಡೀಲು, ಮಂಗಳೂರು. ಇವರು 26/9/1959 ಜನಿಸಿ 27/12/1996 30/9/2019 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮ್ಮ ಶಿಕ್ಷಣ ಇಲಾಖೆಗೆ ನಿಮ್ಮ ಸೇವೆಯನ್ನು ಸ್ಮರಿಸ್ತಾ ಇದೆ ಮೇಡಮ್. ಧನ್ಯವಾದ. ಇದೀಗ ಪ್ರಥಮವಾಗಿ ಗೌರವಾರ್ಪಣೆಯನ್ನು ಪಡ್ಕೊಳ್ತಿರುವಂತಹವರು ಶ್ರೀಮತಿ ಕುಸುಮಾವತಿ, ಸಹ ಶಿಕ್ಷಕಿಯಾಗಿ ಕಿರಿಯ ಪ್ರಾಥಮಿಕ ಶಾಲೆ ಆಚಾರ್ಯ ಜೋರ ಇಲ್ಲಿ ನಿರ್ವಹಿಸಿದ ಇವರು 20/11/1959 ಜನಿಸಿ 25/11/1998 20/11/2019 ಸುಮಾರು 22 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆಯನ್ನು ಗೈದು ವಯೋನಿವೃತ್ತಿಯಾಗಿ ನಿವೃತ್ತಿ ಹೊಂದಿದ್ದಾರೆ. ಇವರಿಗೆ ನಮ್ಮ ಶಿಕ್ಷಕ ದಿನಾಚರಣೆ ಸಮಿತಿ ಮಂಗಳೂರು ದಕ್ಷಿಣ ವಲಯ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ಇವರ ಪರವಾಗಿ ಅಭಿನಂದನೆಗಳು. ಹಾಗೆ ಇನ್ನೋರ್ವರು ಕುಮಾರಿ ವೆಲೆರಿನಾ ಪೆಸಿಲ್ಲ ಸಿಕ್ವೇರಾ, ಸಹ ಶಿಕ್ಷಕಿ, ಅನುದಾನಿತ ಸಂತ ಫ್ರಾನ್ಸಿಸ್ರ ಹಿರಿಯ ಪ್ರಾಥಮಿಕ ಶಾಲೆ ಮೂಡು ಪೆರೇರ. ಇವರು 14/7/1960 ಜನಿಸಿ 2/8/1982 37/2020 38 ವರ್ಷಗಳ ಕಾಲ ಶಿಕ್ಷಣ ಸೇವೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆ ಶ್ರೀಮತಿ ಲಿಲ್ಲಿ ಡಿ ಡಿಸೋಜಾ, ಸಹ ಶಿಕ್ಷಕಿ. ಇವರು 30/9/2019 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮ್ಮ ಶಿಕ್ಷಣ ಇಲಾಖೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳು. ಹಾಗೆ ಶ್ರೀಮತಿ ಜಸಿಂತಾ ಸೆಲಿನ್ ಬರ್ಬೋಸಾ, ಸಹ ಶಿಕ್ಷಕಿ, ದಾಕ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಬುಗುಡ್ಡ, ಅತ್ತಾವರ. ಇಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದಂಥ ಇವರು 1/1/1960 ಜನಿಸಿ 4/8/1998 31/12/2019 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಮ್ಮ ಇಲಾಖೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಶ್ರೀ ಭೀಮಪ್ಪ ಮಸೂರ, ಮುಖ್ಯ ಶಿಕ್ಷಕರು, ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರ್ ಹಳೆಕಳ. ಇವರು 18/7/1960 ಜನಿಸಿ 28/8/1998 31/7/2020 20 ವರ್ಷಗಳ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೆ ಶ್ರೀಮತಿ ಲೀನಾ ಮೊಂತೇರೋ, ಸಹ ಶಿಕ್ಷಕಿ, ದಾಕ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅಸೈ ಮದಕ. ಇವರು 1/2/1963 ಜನಿಸಿ 17/1/1996 31/8/2020 24 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೀಗ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಶ್ರೀಮತಿ ದಯಾವತಿ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಲಪಾಡಿ. ಇವರು 28/3/1960 ಜನಿಸಿ 30/9/1991 31/3/2020 29 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ನಮ್ಮ ಇಲಾಖೆಯನ್ನು ಶ್ರೀಮಂತಗೊಳಿಸಿರುತ್ತಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ನುಡಿ ನಮನಗಳನ್ನು, ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು.
ನಮಸ್ತೆ. ಗುರು ಎಂದರೆ ವ್ಯಕ್ತಿಯಲ್ಲ, ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನವನ್ನು ಕಳೆದುಕೊಳ್ಳುವಂತಹ ಒಂದು ಶಕ್ತಿ ಅಂತೇಳಿ ಸಾಧಿಸಿ ತೋರಿಸಿಕೊಟ್ಟವರು ನಮ್ಮ ಗುರುವರಿಯರು. ತಮ್ಮ ಜೀವನವನ್ನು ಕರ್ತವ್ಯಕ್ಕಾಗಿ ಮುಡಿಪಾಗಿಟ್ಟುಕೊಟ್ಟು ಶಿಕ್ಷಣ ರಂಗದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಸೇವೆಯನ್ನು ಗೈದು ಇದೀಗ ವೃತ್ತಿಯಿಂದ ನಿವೃತ್ತಿಯಾಗುತ್ತಿರುವಂತಹ ಗುರು ವೃಂದಕ್ಕೆ ನಮೋ ನಮೋ. ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನಿತ್ತು ಕರುಣಿಸಲಿ ಅಂತೇಳಿ ನಮ್ಮೆಲ್ಲರ ಶುಭ ಹಾರೈಕೆ, ಅಭಿನಂದನೆಗಳು, ಅಭಿವಂದನೆಗಳು ಗುರುವರಿಯರಿಗೆ. ಶ್ರೀಮತಿ ಜೆಸಿಂತಾ ಮಸ್ಕರಂಜೆಸ್, ಗಾರ್ಡಿಯನ್ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಮರೋಲಿ. ಶ್ರೀಮತಿ ಫಿಲೋಮಿನಾ ನೊರೊನ್ನ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ವೆರಗುಡಿ. ಶ್ರೀಮತಿ ತೀರ್ಥಾವತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಂಕನಾಡಿ. ಶ್ರೀಮತಿ ಜಯಲಕ್ಷ್ಮಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಶ್ರೀಮತಿ ರಾಧಾ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಶ್ರೀಮತಿ ಪೆಲ್ಲಿ ಪಿಂಟೋ, ವೃತ್ತಿ ಶಿಕ್ಷಕಿ, ಅನುದಾನಿತ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಕುಲಶೇಖರ. ಶ್ರೀ ಆನಂದ, ಕನ್ನಡ ಭಾಷಾ ಶಿಕ್ಷಕರು, ಲೂರ್ಡ್ಸ್ ಪ್ರೌಢಶಾಲೆ ವಿಜಯ್. ಶ್ರೀಮತಿ ಜೆಸಿಂತಾ ಫೆರ್ನಾಂಡಿಸ್, ಅನುದಾನಿತ ಲೂರ್ಡ್ಸ್ ಪ್ರೌಢಶಾಲೆ ವಿಜಯ್. ಶ್ರೀಮತಿ ಲಿಡಿಯಾ ಡಿ ಜೋಜಾ, ದೈಹಿಕ ಶಿಕ್ಷಣ ಶಿಕ್ಷಕಿ, ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಆಡಂಕುದುರು. ಶ್ರೀಮತಿ ಚಂದ್ರಕಲಾ, ಅನುದಾನಿತ ಮಂಗಳ ಜ್ಯೋತಿ ಸಮಗ್ರ ಪ್ರೌಢಶಾಲೆ ವಾಮಂಜೂರು. ಶ್ರೀಮತಿ ಸೆಲೆಸ್ಟಿನ್, ಸೈಂಟ್ ಲಿಗೋರಿಯಸ್ ಹಿರಿಯ ಪ್ರಾಥಮಿಕ ಶಾಲೆ ನೀರುಮಾರ್ಗ. ಶ್ರೀಮತಿ ಜಿಟಿ ಕಲಾಕುಮಾರಿ, ಶ್ರೀಮತಿ ಜೆಸಿಂತಾ ಮಸ್ಕರೆಂಜಸ್, ಇವರು 5/12/1979 ಸೇವೆಗೆ ಸೇರಿದ್ದು 31/12/2019 ನಿವೃತ್ತಿಯಾಗಿರುತ್ತಾರೆ. ಇವರ ನಿವೃತ್ತಿ ಜೀವನ ಪಾವನವಾಗಲಿ. ಶ್ರೀಮತಿ ಫಿಲೋಮಿನಾ ನೊರನ್ನ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಬೆರಗುರಿ. ಇವರು 15/5/1960 ಜನಿಸಿ 21/8/1993 ಸೇವೆಗೆ ಸೇರಿ 31/5/2020 ನಿವೃತ್ತಿಯಾಗಿರುತ್ತಾರೆ. 25 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ತೀರ್ಥಾವತಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಂಕನಾಡಿ. ಶ್ರೀಮತಿ ಜಯಲಕ್ಷ್ಮಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಇವರು 19/1962 ಜನಿಸಿ 9/10/1982 ಸೇವೆಗೆ ಸೇರಿ 31/5/2020 ನಿವೃತ್ತಿ ಹೊಂದಿರುತ್ತಾರೆ. 38 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ರಾಧಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಣ್ಣೂರು. ಇವರು 20/6/1962 ಜನಿಸಿ
20/7/1985 ಸೇವೆಗೆ ಸೇರಿ 30/6/2020 ನಿವೃತ್ತಿಯಾಗಿರುತ್ತಾರೆ. 35 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಪೆಲ್ಸಿ ಪಿಂಟೋ, ವೃತ್ತಿ ಶಿಕ್ಷಕಿ, ಅನುದಾನಿತ ಸೇಕ್ರೆಡ್ ಹಾರ್ಟ್ ಪ್ರೌಢಶಾಲೆ ಕುಲಶೇಖರ. ಇವರು 11/11/1959 ಸೇವೆಗೆ ಸೇರಿ 1/6/1988 ಸೇವೆಗೆ ಸೇರಿ 2019 ನವೆಂಬರ್ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಯುತ ಆನಂದ ಕೆ, ಕನ್ನಡ ಭಾಷಾ ಶಿಕ್ಷಕರು, ಅನುದಾನಿತ ಲೂಡ್ಸ್ ಪ್ರೌಢಶಾಲೆ ವಿಜಯ್. ಇವರು 1/6/1960 ಜನಿಸಿ 1/9/1983 ಸೇವೆಗೆ ಸೇರಿ 30/4/2020 ನಿವೃತ್ತಿಯನ್ನು ಹೊಂದಿರುತ್ತಾರೆ. 37 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಮತಿ ಜೆಸಿಂತಾ ಫೆರ್ನಾಂಡಿಸ್, ಅನುದಾನಿತ ಲೂಡ್ಸ್ ಪ್ರೌಢಶಾಲೆ ವಿಜಯ್. ಇವರು 2/4/1960 ಜನಿಸಿ 1/8/1988 ಸೇವೆಗೆ ಸೇರಿ 30/4/2020 ನಿವೃತ್ತಿಯಾಗಿರುತ್ತಾರೆ. ಶ್ರೀಮತಿ ಲಿಡಿಯಾ, ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಆಡಮ್ ಕುದುರು. ಇವರು 19/9/1959 ಜನಿಸಿ 5/9/1980 ಸೇವೆಗೆ ಸೇರಿ 30/9/2019 ನಿವೃತ್ತಿಯಾಗಿರುತ್ತಾರೆ. ಸಮಗ್ರ ಪ್ರೌಢಶಾಲೆ ವಾಮಂಜೂರು. ಇವರು 23/8/1960 ಸೇವೆಗೆ ಜನಿಸಿ 31/5/1992 ಸೇವೆಗೆ ಸೇರಿ 23/8/2020 ನಿವೃತ್ತಿಯಾಗಿರುತ್ತಾರೆ. ಅಲ್ಲಿ ಸೆಲೆಸ್ಟಿನ್ ಇದ್ದಾರಾ? ಸೆಲೆಸ್ಟಿನ್. ಶ್ರೀಮತಿ ಸೆಲೆಸ್ಟಿನ್, ಸೈಂಟ್ ಲಿಗೋರಿಯಸ್ ಹಿರಿಯ ಪ್ರಾಥಮಿಕ ಶಾಲೆ ನೀರುಮಾರ್ಗ. ಇವರು 11/3/1960 ಜನಿಸಿ 15/6/1982 ಸೇವೆಗೆ ಸೇರಿ 31/3/2020 ನಿವೃತ್ತಿ ಹೊಂದಿರುತ್ತಾರೆ. ಶ್ರೀ ವಿ.ಆರ್. ಗಿರಡ್ಡಿ, ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆ. ಶ್ರೀ ವಿ.ಆರ್. ಗಿರಡ್ಡಿ ಸರ್ಕಾರಿ ತಾಂತ್ರಿಕ ಶಾಲೆ ಕದ್ರಿ, JTS ಕದ್ರಿ. ದಯವಿಟ್ಟು ಬನ್ನಿ ಮೇಡಮ್ ಬೇಗ. ವಿ.ಆರ್. ಗಿರಡ್ಡಿ, JTS ತಾಂತ್ರಿಕ ಶಾಲೆ ಕದ್ರಿ ಹಾಗೂ ಕಲಾಕುಮಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ. ಅವರ ಅನುಪಸ್ಥಿತಿಯಲ್ಲಿ ಅಲ್ಲಿಯ ಮುಖ್ಯ ಶಿಕ್ಷಕರು ಬಂದಿದ್ರೆ, ಈಗ ನಿವೃತ್ತಿಯಾದವರ ಪಟ್ಟಿಯಲ್ಲಿ ಯಾರಾದರೂ ಆ ಶಾಲೆಯ ಮುಖ್ಯ ಶಿಕ್ಷಕರು ಬಂದಿದ್ರೆ ತಾವು ದಯವಿಟ್ಟು ಬಂದು ಅವರ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಇರಬೇಕು ಇರುವಂತೆ ಮರೆತು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ ನಮ್ಮ ಬದುಕು ಇರಬೇಕು ಅನ್ನುವುದು ನಮ್ಮ ಆಶಯ. ಈ ಆಶಯದೊಂದಿಗೆ ಎಲ್ಲ ನಿವೃತ್ತ ಶಿಕ್ಷಕರನ್ನು ಮತ್ತೊಮ್ಮೆ ಮಗದೊಮ್ಮೆ ಸನ್ಮಾನಿಸುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತೇನೆ. ಧನ್ಯವಾದಗಳು. ಜ್ಯೋತಿ ಮೇಡಮ್ ಅವರು ನಿವೃತ್ತರ ವರದಿಯನ್ನು ವಾಚಿಸಿದ್ರಿ. ತಮಗಿಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ಇದು ಸಹ ನಮ್ಮ ವೇದಿಕೆಯಲ್ಲಿ ಈ ಭಾಗದ ಕಾರ್ಪೊರೇಟರ್ ಆಗಿರುವಂಥ ಶ್ರೀಮತಿ ವೀಣಾ ಮಂಗಳ ಮೇಡಮ್ ಅವರಿದ್ದಾರೆ. ಅತಿಥಿಯ ನೆಲೆಯಲ್ಲಿ ಎರಡು ಮಾತಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಿದ್ದೆ ಮೇಡಮ್.
ಬುದ್ಧಿವಂತಿಕೆಯ ಗೆರೆ ಎಳೆದವರಿಗೆ ಎಲ್ಲರಿಗೂ ನಮನಗಳು. ಎಲ್ಲ ಶಿಕ್ಷಕ ವೃಂದದವರಿಗೂ ಶಿಕ್ಷಕ ದಿನಾಚರಣೆಯ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ, ಶಿರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ದೇಶದ ಹೆಮ್ಮೆಯ ತತ್ವಶಾಸ್ತ್ರಜ್ಞ, ರಾಜನೀತಿಜ್ಞ, ಮೊದಲ ಉಪರಾಷ್ಟ್ರಪತಿ ಹಾಗೂ ಎರಡನೆಯ ಉಪರಾಷ್ಟ್ರಪತಿಗಳು ಆಗಿದ್ದ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಅವರ ಜನ್ಮದಿನವನ್ನು ನಾವು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನ ಆಚರಿಸುವುದು ಎಲ್ಲರಿಗೂ ತಿಳಿದೇ ಇದೆ. ಶೈಕ್ಷಣಿಕ ಕ್ಷೇತ್ರದ ಮಹತ್ವವನ್ನು ಕುರಿತು ಜನರಿಗೆ ಅರಿವು ಮೂಡಿಸಲು ಶಿಕ್ಷಕರ ಸೇವೆಯನ್ನು ಕುರಿತು ಜನರಿಗೆ ಅರಿವು ಮೂಡಿಸಿದ ಶಿಕ್ಷಕರ ಸೇವೆಯನ್ನು ಗುರುತಿಸಲು ಈ ಸಂದರ್ಭದಲ್ಲಿ ಸೇವೆಯನ್ನು ನಾವು ಗೌರವಿಸಲು ಅವರಿಗೆ ಬಳಸಿಕೊಳ್ಳಲಾಗುತ್ತದೆ. ಆದರೆ ಈ ಸ್ಥಳೀಯ, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪುರಸ್ಕಾರಗಳನ್ನು ನಾವು ನೀಡಲಾಗುತ್ತದೆ ಮತ್ತು ನಮ್ಮನ್ನು ಭವಿಷ್ಯದ ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪಿಸಿದ ಶಿಕ್ಷಕರ ಪರಿಶ್ರಮಕ್ಕೆ ಯಾವ ಪುರಸ್ಕಾರವೂ ಸರಿಸಾಟಿಯಾಗಲಾರದು. ಒಂದು ರೀತಿಯಲ್ಲಿ ಸರಿಸಾಟಿ ಇಲ್ಲದ ಪರಿಶ್ರಮ ಎನ್ನಬಹುದು. ಸತತ ಪರಿಶ್ರಮ ಪಡಬೇಕಾಗಿದೆ. ಬದಲಾಗುತ್ತಿರುವ ಈ ತಂತ್ರಜ್ಞಾನದ ಪರಿಚಯ ಮಾಡಿಕೊಳ್ಳಬೇಕಾಗಿದೆ. ಪಠ್ಯಕ್ರಮವನ್ನು ಮಾತ್ರ ವಿದ್ಯಾರ್ಥಿಗಳಿಗೆ ಗಿಳಿಪಾಠದಂತೆ ಒಪ್ಪಿಸದೆ ಮಾನವೀಯತೆ ಮೌಲ್ಯದ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಹೊಂದಿಕೊಂಡು ಹೋಗುವಂತಹ ಪಾಠ ಹೇಳಿಕೊಡಬೇಕಾಗಿದೆ. ಹಾಗೆ ಇಷ್ಟು ಎಲ್ಲ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಿದಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ಧನ್ಯವಾದಗಳನ್ನು ಮಗದೊಮ್ಮೆ ನಾನು ಶಿರವಾಗಿ ಶಿಕ್ಷಕ ದಿನಾಚರಣೆಗೆ ಅರ್ಪಿಸ್ತಿದ್ದೇನೆ. ಹಾಗೆ ಒಂದು ಮಾತಿದೆ, ಟೀಚರ್ಸ್ ಲೈಕ್ ಕ್ಯಾಂಡಲ್ಸ್ ಹೂ ಸ್ಪೆಂಡ್ ಹೋಲ್ ಲೈಫ್ ಇನ್ ಗಿವಿಂಗ್ ಲೈಟ್ಸ್ ಮೆನಿ ಸ್ಟೂಡೆಂಟ್ಸ್. ಹಾಗೆ ಎಲ್ಲ ಶಿಕ್ಷಕರು ಜನರ ಬದುಕುಗಳನ್ನು, ವಿದ್ಯಾರ್ಥಿಗಳ ಜೀವನವನ್ನು ಬೆಳಗಿ ಉತ್ತಮ ರೀತಿಯಲ್ಲಿ ಎಲ್ಲ ಪ್ರಜೆಗಳನ್ನಾಗಿ ಮಾಡಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ, ಹಾಗೆ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ನಮನಗಳನ್ನು ಅರ್ಪಿಸ್ತಾ ನನ್ನ ಶಿಕ್ಷಕ ದಿನಾಚರಣೆಯ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಇದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಕೊಟ್ಟಿರುವಂತಹ ಮಂಗಳೂರು ತಾಲೂಕು ಪಂಚಾಯತ್ ಅಧ್ಯಕ್ಷರು ಶ್ರೀಯುತ ಮೊಹಮ್ಮದ್ ಮೋನ್ ಅವರು ದಯವಿಟ್ಟು ತಾವು ಅಧ್ಯಕ್ಷ ನುಡಿಗಳನ್ನು ಆಡಬೇಕು. ಯಾವುದೇ ನಮ್ಮ ಕಾರ್ಯಕ್ರಮ ಇದ್ರೂ ಕೂಡ ಮೊಹಮ್ಮದ್ ಮೋನ್ ಅವರು ಇಲ್ಲದೆ ಆ ಕಾರ್ಯಕ್ರಮ ಆರಂಭವಾಗುವುದಿಲ್ಲ, ಮುಕ್ತಾಯನ ಆಗೋದಿಲ್ಲ. ಅವರು ಇಡೀ ದಿವಸದಲ್ಲಿ ಇದ್ದು ಕಾರ್ಯಕ್ರಮ ಚೆನ್ನಾಗಿಸ್ಕೊಳ್ತಾರೆ. ಸರ್, ತಮಗಾಗಿ ವೇದಿಕೆ. ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದ ಈ ಪ್ರದೇಶದ ಕಾರ್ಪೊರೇಟರ್ ಆದ ಶ್ರೀಮತಿ ವೀಣಾ ಮಂಗಲ್ರವರೇ, ನಮ್ಮ ದಕ್ಷಿಣ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ರಾಜಲಕ್ಷ್ಮಿ ಮೇಡಮ್ರವರೇ, ಲಿಲ್ಲಿ ಪಾಯ್ಸ್ರವರೇ, KMK ಮಂಜಣ್ರವರೇ, ತ್ಯಾಗಮ್ರವರೇ, ವಿಷ್ಣು ಹೆಬ್ಬಾರ್ರೇ, ಅದೇ ರೀತಿ ಮೋಹನ್ರವರೇ, ನಮ್ಮ ಪ್ರಶಾಂತ್ರವರೇ, ನಮ್ಮ ಮೇಡಮ್ರವರೇ, ಎಲ್ಲ ನಮ್ಮ ಶಿಕ್ಷಕರೇ, ನಮ್ಮ ಇಲಾಖೆಯ ಎಲ್ಲ ಶಿಕ್ಷಕ ವೃಂದದವರೇ, ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಭಾಳಷ್ಟು ವಿಜೃಂಭಣೆಯಿಂದ ಪ್ರೆಸ್ಟೇಜ್ ಕಾಲೇಜಲ್ಲಿ ನಾವು ಸುಮಾರು 5-6 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಈ ಸಲದ ಶಿಕ್ಷಕರ ದಿನಾಚರಣೆ ಒಂದು ವಿಶೇಷವಾದ ಕಾರ್ಯಕ್ರಮ. ಅದು ದೇವರ ವಿಧಿ, ನಮಗೆ ಅದನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಶಿಕ್ಷಕರು ಎದೆಯ ಅಣೆತೆಯಲ್ಲಿ ಅಕ್ಷರದ ಜ್ಞಾನವನ್ನು ಒತ್ತಿಸಿ ನಮ್ಮಂಥ ಅಗಣಿತರಿಗೆ ಜನರ ಬಾಳಿಗೆ ಬೆಳಕನ್ನು ನೀಡಿದ ಪರಮ ಗುರುಗಳು ನೀವು. ನಿಮ್ಮನ್ನು ಎಷ್ಟು ಅಭಿನಂದಿಸಿರುವುದು ಸಾಕಾಗಲಿಕ್ಕಿಲ್ಲ. ಸುಮಾರು 40 ಜನ ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. ನಾವು ಖಂಡಿತವಾಗಿ ನೀವು ವೇದಿಕೆಗೆ ಬಂದು ಸನ್ಮಾನ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ನಾವು ಸನ್ಮಾನ ಮಾಡುವವರು ನಿಮ್ಮ ಕಾಲ್ಬುಡಕ್ಕೆ ಬಂದು ನಾವು ಸನ್ಮಾನಿಸುವಂಥ ನಮ್ಮ ಕರ್ತವ್ಯ. ಆದರೆ ಸಮಯದ ಅಭಾವ, ಎಲ್ಲದಕ್ಕೂ ಕಷ್ಟ ಆಗ್ತಂತ ಹೇಳಿ ಉದ್ದೇಶವನ್ನು ಇಟ್ಟುಕೊಂಡು ನಿಮ್ಮನ್ನು ವೇದಿಕೆಯಲ್ಲಿ ಸನ್ಮಾನ ಮಾಡಿದ್ದೇವೆ. ಹಾಗಾಗಿ ನಾನು ಇವತ್ತು ಹೇಳುವುದು ಇಷ್ಟೇ, ನಮ್ಮ ಶಿಕ್ಷಕರು ಭಾಳಷ್ಟು ಕಷ್ಟದಲ್ಲಿದ್ದಾರೆ. ನಮ್ಮ ಧನಲಕ್ಷ್ಮಿ ಮೇಡಮ್ರವರು ಹೋಗಿ ಆಯಿತು, ಇನ್ನು ನಮ್ಮ ವೀಣಾ ಮಂಗಲ್ರವರು ನಮ್ಮ ಸರ್ಕಾರದ ಈಗಿನ ಸರ್ಕಾರದ ಒಂದು ಅಂಗ ಅವರು. ಹಾಗಾಗಿ ಈಗಿನ ಶಿಕ್ಷಣ ಮಂತ್ರಿಯಾದ ಸುರೇಶ್ ಕುಮಾರ್ ಅವರು ಭಾಳಷ್ಟು ಅನುಭವಿ ಮಂತ್ರಿಗಳು.
ಖಂಡಿತವಾಗಿ ಈ ಲಾಕ್ಡೌನ್ ಸಂದರ್ಭದಲ್ಲೂ ಬಹಳಷ್ಟು ಜಾಗೃತೆಯಿಂದ ಈ ರಾಜ್ಯದ ಮಕ್ಕಳಿಗೆ ಭವಿಷ್ಯವನ್ನು ತಿಳಿದುಕೊಂಡು ಬಹಳಷ್ಟು ಒಂದು ಉನ್ನತವಾದ ಸೇವೆಯನ್ನು ಕೊಡುವಂಥ ನಮ್ಮ ಶಿಕ್ಷಣ ಮಂತ್ರಿ, ಅನುಭವಿ ಮಂತ್ರಿ, ಅವರ ಮುಖಾಂತರ ಶಿಕ್ಷಕರಿಗೆ ಬಹಳಷ್ಟು ಕಷ್ಟವನ್ನು ಅಥವಾ ಶಿಕ್ಷಕರ ಬಹಳಷ್ಟು ಮೂಲಭೂತ ಸೌಕರ್ಯವನ್ನು ತಾವು ಸರ್ಕಾರದ ಗಮನ ಸೆಳೆದು ನಾನು ಸಹ ಅದಕ್ಕೆ ಕೈ ಜೋಡಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಮ್ಮ ರಾಜಲಕ್ಷ್ಮಿ ಮೇಡಮ್ರವರು 1 ತಿಂಗಳಾಯ್ತಾ ಅಂತ ಹೊಸ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಬಂದಿದ್ದವರು. ಖಂಡಿತವಾಗಿ ಹಲವಾರು ವರ್ಷಗಳಲ್ಲಿ ಈ ತಾಲೂಕಿನಲ್ಲಿ ಕೆಲಸ ಮಾಡುವವರು. ನಮಗೂ ಅವರನ್ನು ನಾನು ಪ್ರತ್ಯೇಕವಾಗಿ ಗೌರವಿಸಬೇಕು. ಯಾಕೆಂತ ಹೇಳಿದರೆ ಅವರಿಗೆ ನನ್ನ ಪಾವೂರು ಗ್ರಾಮ ಪಂಚಾಯತಿಯಲ್ಲಿ ನನ್ನ ಮಗನನ್ನು ಅಧ್ಯಕ್ಷಸ್ಥಾನ ಮಾಡಿದಂಥ ಒಂದು ಅಧಿಕಾರಿ ಈ ಸಭೆಯಲ್ಲಿ ಇರುವುದು ನನಗೆ ಬಹಳ ಸಂತೋಷ. ನನ್ನ ಮಗನನ್ನು ಒಂದು ಅಧ್ಯಕ್ಷ ಮಾಡುವ ಸಂದರ್ಭದಲ್ಲಿ ಅವರ ಸಹಿ. ಹಾಗಾಗಿ ಜಯಲಕ್ಷ್ಮಿ ಮೇಡಮ್ರವರು, ನೀವು ಏನು ತಪ್ಪು ಮಾಡುವವರಲ್ಲ. ನನ್ನ 8 ತಿಂಗಳ ಅವಧಿಯಲ್ಲಿ ನೀವು ಏನು ಮಾಡಿದ್ರು ನಿಮ್ಮತ್ತು ಮಾತ್ರ ನಾನು ಪ್ರಶ್ನೆ ಕೇಳುವ ಪ್ರಶ್ನೆನೇ ಇಲ್ಲ. ಯಾಕೆಂತ ಹೇಳಿದರೆ ನನ್ನ ಮಗನನ್ನು ನೆನಪಾಗ್ತದೆ ನಿಮ್ಮ ಮುಖ ನೋಡುವಾಗ. ಹಾಗಾಗಿ ನನ್ನ ಮಗ ಒಂದು ಅಧ್ಯಕ್ಷ ಆಗಲಿಕ್ಕೆ ಮೂಲ ನಿಮ್ಮದು ಒಂದು ಸೇವೆ ಅಂತ ಭಾವಿಸಿ ನಮ್ಮ ವೀಣಾ ಮಂಗಳರವರು ನೆಗಡಿದರೆ ಸಾಕಾಗುವುದಿಲ್ಲ, ಒಳ್ಳೆ ನೆಗೆಯವರು. ಖಂಡಿತವಾಗಿ 5 ವರ್ಷಗಳಲ್ಲಿ 1 ವರ್ಷ ಆಯಿತು, 1 ವರ್ಷಕ್ಕಾದರೂ ನಮ್ಮ ವೀಣಾ ಮಂಗಳರವರು ಈ ಪ್ರದೇಶದ ಮೇಯರ್ ಆಗಿ ಬರಬೇಕು. ನಿಮ್ಮ ನಗುಮುಖ ಆ ಥರ ಇದೆ. ಖಂಡಿತವಾಗಿ ಎಲ್ಲ ಜನರಿಗೆ ಸೇವೆ ಕೊಡುವಂಥ ಒಂದು ಮನೋಭಾವನೆ ನಿಮ್ಮ ಹೃದಯದಲ್ಲಿ ಇದೆ. ಅದಕ್ಕಾಗಿ ನಿಮಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗಾಗಿ ಎಲ್ಲ ನಮ್ಮ ವೇದಿಕೆಯಲ್ಲಿದ್ದ ನಮ್ಮ ಶಿಕ್ಷಕರು ಜೊತೆ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು, ನಮ್ಮ ಶಿಕ್ಷಕರು, ಖಂಡಿತವಾಗಿ ನಿಮ್ಮನ್ನು ಎಷ್ಟು ಅಭಿನಂದಿಸಿ ಸಾಕಾಗಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ದೇಶದ ಶಿಕ್ಷಕರು, ಕೃಷಿಕರು, ಸೈನಿಕರು, ಈ 3 ವರ್ಗ ಖಂಡಿತವಾಗಿ ನಾವು ಮರೀಲಿಕ್ಕಿಲ್ಲ. ನಾವು ಮನೆಯಲ್ಲಿ ಮಲಗುವಾಗ ಈ 3 ವರ್ಗ ರಾತ್ರಿ ಹಗಲು ಕೆಲಸ ಮಾಡಿ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಮೂಲ ಕಾರಣ ಈ 3 ವರ್ಗ. ನಮ್ಮ ಸರ್ಕಾರದಲ್ಲಿ ಹಲವಾರು ಇಲಾಖೆಯಲ್ಲಿದೆ. ವೀಣಾ ಮಂಗಳರವರೇ 38 ಇಲಾಖೆಗಳಿದೆ. ಆದರೆ ಈ 3 ಇಲಾಖೆಯಲ್ಲಿ ಈ ವರ್ಗದವರನ್ನು ನಾವು ಖಂಡಿತ ಜನಪ್ರತಿನಿಧಿ ಆಗಲಿ, ಅವರ ಮೇಲಾಧಿಕಾರಿ ಆಗಲಿ, ಅವರಿಗೆ ತೊಂದರೆ ಕೊಡಬಾರದು. ಅವರನ್ನು ಗೌರವಿಸಿ ಮುನ್ನಡೆಸುವಂಥ ಜವಾಬ್ದಾರಿ ನಮಗೆ ಬೇಕು. ಈ 3 ವರ್ಗದಿಂದ ಈ ದೇಶ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ ಅಂತ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲ ಶಿಕ್ಷಕರಿಗೆ ನಾನು ಮಗದೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶಿಕ್ಷಕರ ದಿನಾಚರಣೆ. ರಾಧಾಕೃಷ್ಣ ಸರಪಲ್ಲಿ ರಾಧಾಕೃಷ್ಣರಾವ್ರವರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಭಾರತ್. ಸನ್ಮಾನ ಪಟ್ಟಿಯಲ್ಲಿ ಬಿಟ್ಟು ಹೋಗಿತ್ತು, ಅವರನ್ನು ಸನ್ಮಾನ ಏರ್ಪಡಿಸ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಆಂಜಲಿನ್ ಡೆ ಜೆಸಿಂತಾ ಡಿಸೋಜಾ, ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಮನ್ನಕ್ಕಂತ ವಿನಂತಿಸುತ್ತಿದ್ದೇನೆ. ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಮ್ಮ ಶಿಕ್ಷಣ ಇಲಾಖೆಯನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಗೌರವಾರ್ಪಣೆಯನ್ನು ಸಲ್ಲಿಸುತ್ತಿದ್ದೇವೆ. ಗೌರವಾರ್ಪಣೆಗಳು ಮೇಡಮ್. ನಿಮ್ಮ ನಿವೃತ್ತ ಬದುಕು ಹಸನಾಗಲಿ, ಸುಖ, ಶಾಂತಿ, ಆರೋಗ್ಯದಿಂದ ಕೂಡಿರಲಿ ಅಂತ ಹಾರೈಸುತ್ತಿದ್ದೇವೆ. ಹಾಗೆ ಇನ್ನೋರ್ವರು ಸನ್ಮಾನಿತಗೊಳ್ಳುತ್ತಿರುವಂಥವರು ಜೆಸಿಂತಾ ಡಿಸೋಜಾ, ಸಹ ಶಿಕ್ಷಕಿ, ಅನುದಾನಿತ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಪೆರ್ಮನ್ನೂರು. 19/11/1959 ಜನಿಸಿ 23/7/1986ರಿಂದ 30/11/2019 ಅವಧಿಯಲ್ಲಿ ತಮ್ಮ ವಿದ್ಯಾರ್ಥಿಗಳ ಬದುಕನ್ನು ಹಸನಾಗಿಸಿದ ಪರವಾಗಿ ತಾಲೂಕು ಶಿಕ್ಷಕ ದಿನಾಚರಣೆ ಸಮಿತಿ ಹಾಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಮಿತಿ ಕಚೇರಿ ಮಂಗಳೂರು ಇವರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ನಿಮ್ಮ ನಿವೃತ್ತ ಜೀವನವು ಸುಖ, ಶಾಂತಿ, ಆಯುರಾರೋಗ್ಯ, ಐಶ್ವರ್ಯಗಳಿಂದ ತುಂಬಿರಲಿ ಅಂತ ಹಾರೈಸುತ್ತಿದ್ದೇನೆ ಮೇಡಮ್. ಅಭಿನಂದನೆಗಳು. ವಂದನೆಗಳು. ಆಯ್ತಲ್ಲ ಸರ್. ವರ್ಷ ಪ್ರತಿ ಹಮ್ಮಿಕೊಳ್ಳುವಂಥ ಮಂಗಳೂರು ದಕ್ಷಿಣ ಶಿಕ್ಷಕ ದಿನಾಚರಣೆ ಸಮಿತಿ ಪರವಾಗಿ ಹಮ್ಮಿಕೊಳ್ಳಲಾದಂಥ ಶಿಕ್ಷಕ ದಿನಾಚರಣೆ 2020 ಇದರ ಕೊನೆಯ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ.
ಈ ದಿವಸ ಧನ್ಯವಾದ ಸಮರ್ಪಣೆ ಮಾಡಬೇಕಿದ್ದುದು ನಮ್ಮ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು. ಆದರೆ ಸ್ವಲ್ಪ ಅನಾನುಕೂಲತೆಯಿಂದ ಆ ಕಾರ್ಯವನ್ನು ನನಗೆ ವಹಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವು ಬಹಳಷ್ಟು ಚಿಕ್ಕದಾಗಿದೆ. ನಮಗೆ ಗೊತ್ತಿದೆ, ಯಾವತ್ತೂ ನಮ್ಮ ಕಾರ್ಯಕ್ರಮಗಳು 1250 ಮಂದಿಗಿಂತ ಜಾಸ್ತಿ ಸೇರಿ ಮಾಡುವಂಥ ಕಾರ್ಯಕ್ರಮ. ಆದರೆ ಕೊರೋನಾ ಎಂಬಂಥ ಆ ಒಂದು ವೈಶಿಷ್ಟ್ಯವಾದಂಥ ಹೆದರಿಸಿದ ಆ ವ್ಯವಸ್ಥೆಯೊತ್ತಿಗೆ ನಾವು ಇವತ್ತು ಮಾಡಬೇಕಾಗಿದೆ. ಇವತ್ತು ನಾವು ಕೇವಲ ಸರ್ಕಾರದ ನಿಯಮದಂತೆ 100 ಮಂದಿಯ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂಥ ನಮ್ಮ ತಾಲೂಕು ಪಂಚಾಯತಿನ ಅಧ್ಯಕ್ಷರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ 5 ವರ್ಷಗಳಲ್ಲಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿದೆ. ಇವತ್ತು ಸಹ ಕ್ಲಬ್ದ ಸಮಯಕ್ಕೆ ಬಂದಿದ್ದಾರೆ. ಕೆಲವೊಂದು ಆಡಳಿತಾತ್ಮಕವಾದ, ರಾಜಕೀಯವಾದ ಮತ್ತು ತಾಂತ್ರಿಕವಾದಂಥ ಸಮಸ್ಯೆಗಳಿದ್ದರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಮೊಹಮ್ಮದ್ ಮೋನೂರ್ ಅವರನ್ನು ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮಗೆ ಸನ್ಮಾನ ಮಾಡಿದವರು ಓರ್ವ ಶಿಕ್ಷಕಿಯಾಗಿ ನಮ್ಮೊಟ್ಟಿಗಿದ್ದು ಇವತ್ತು ನಮ್ಮ ಶಿಕ್ಷಣ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಜಿಲ್ಲಾ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅವರಿಗೆ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ವೀಣಾ ಮಂಗಳರವರು ಈ ಏರಿಯಾದ ಕಾರ್ಪೊರೇಟರ್ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಜಗದೀಶ್ ಶೆಟ್ಟಿ ಅವರಿದ್ದರು. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆಯೇ ಜಿಲ್ಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸ್ಟ್ಯಾನಿ ತಾವೂರವರಿದ್ದರು. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮಂಗಳೂರು ದಕ್ಷಿಣ ವಲಯದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ಶ್ರೀಮತಿ ಜಯವಂತಿ ಉಲ್ಲಾಲ್ ರವರಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದಂಥ ಮಂಗಳೂರು ದಕ್ಷಿಣ ವಲಯದ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಪಿ ಡಿ ಶೆಟ್ಟಿ ಅವರಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಶ್ರೀಯುತ ತ್ಯಾಗಂ ಹರೇಕಲ ದೈಹಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ತ್ಯಾಗಂ ಹರೇಕಲರವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀಮತಿ ಲಿಲ್ಲಿ ಪಾಯಸ್ರವರಿದ್ದಾರೆ. ಅವರು ದೈಹಿಕ ಶಿಕ್ಷಕರ ಸಂಘದ ಅನ್ನೋರ್ವರ ಅಧ್ಯಕ್ಷರು. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ MC ಮಾಡುವಂಥ ಶ್ರೀಯುತ ಮೋಹನ್ ರವರು, ಅವರು ಸಹ ದೈಹಿಕ ಶಿಕ್ಷಣ ಸಂಘದ ಒಂದು ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಮಂಗಳೂರು ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಸಂಯೋಜಕರಾದಂಥ ಶ್ರೀಯುತ ವಿಷ್ಣು ಹೆಬ್ಬಾರ್ ಸರ್ ಅವರಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಶಿಕ್ಷಣ ಸಂಯೋಜಕರುಗಳಾದಂಥ ಶ್ರೀಯುತ ವಿಶ್ವನಾಥ್ ಮತ್ತು ಹಾಗೆ ಜ್ಯೋತಿ ಮೇಡಮ್ ರವರಿದ್ದಾರೆ. ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಟ್ಟಿಗಿದ್ದಂಥ ಎಲ್ಲ BRPಗಳು CRPಗಳಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಉತ್ತಮವಾದಂಥ ಈ ಕಾರ್ಯಕ್ರಮದ ಯಶಸ್ವಿಗೆ ಅವರು ಕಾರಣಕರ್ತರಾಗಿದ್ದಾರೆ. ನಮ್ಮಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗಿದೆ. ಯಾಕಂದರೆ ನಮ್ಮ ಕಾರ್ಯಕ್ರಮದ ನಂತರ ಕೊರೋನಾ ನಮ್ಮೆಲ್ಲರನ್ನು ಮತ್ತೆ ಹೆದರಿಸ್ತಾ ಇದೆ ಕಾರ್ಯಕ್ರಮ ಮಾಡುವಲ್ಲಿ. ಕೊನೆಯ ದಿವಸದಲ್ಲಿ ಸಹ ಅದೇ ರೀತಿಯಾದಂಥ ವ್ಯವಸ್ಥೆ ಆದ ಕಾರಣ ಸ್ವಲ್ಪ ಒಂದು ಚಿಕ್ಕದಾದಂಥ ಅಸ್ತವ್ಯಸ್ತ ಆಗಿದೆ. ಜವಾಬ್ದಾರಿ ವಹಿಸಿಕೊಂಡವರು ಇವತ್ತು ಗೈರು ಹಾಜರು ಇತ್ಯಾದಿ ಎಲ್ಲ ಇದ್ದ ಕಾರಣ ಒಂದು ಚಿಕ್ಕ ಅಸ್ತವ್ಯಸ್ತ ಆದರೂ ಉತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಬೇಕು ಅಂತೇಳಿದರೆ ಬೇರೆ ಕಡೆಗಳಲ್ಲಿ ನಾವು ಕಾರ್ಯಕ್ರಮ ಮಾಡುವುದಿದ್ದರೆ ನಿಮಗೆಲ್ಲರಿಗೂ ಗೊತ್ತು, ನಾವು ರೆಂಟ್ ಕೊಟ್ಟು ಕಾರ್ಯಕ್ರಮ ಮಾಡಬೇಕು, ಅಲ್ಲದೆ ಇಡೀ ದಿವಸ ನಾವು ಅಲ್ಲಿ ಇದ್ದುಕೊಂಡು ಮಾಡುವಂಥ ಕಾರ್ಯಕ್ರಮ ಆಗಿರ್ತದೆ. ಆದರೆ ಪ್ರೆಸ್ಟೇಜ್ ಇಂಟರ್ನ್ಯಾಷನಲ್ ಈ ಶಾಲೆಯನ್ನ ಕಳೆದ 4-5 ವರ್ಷಗಳಿಂದ ಉಚಿತವಾಗಿ ನಮಗೆ ಅವರು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಯಾವುದೇ ವಿದ್ಯಾಸಂಸ್ಥೆಗೆ ನಾವು ಹೋದರೂ ಕೊನೆಗೆ ಸರ್ವಿಸ್ ಚಾರ್ಜ್ ಆದರೂ ಕೊಡಿ ಅಂತ ಹೇಳ್ತಾರೆ. ಬಾಡಿಗೆ ಬೇಡ, ಸರ್ವಿಸ್ ಕೊಡಿ. ಆ ಹೆಸರು ಮಾತ್ರ ಚೇಂಜು, ಅದರ ವ್ಯವಸ್ಥೆ ಅಷ್ಟೇ ಇರ್ತದೆ. 8,000 10,000ದವರೆಗೆ ನಾವು ಸರ್ವಿಸ್ ಚಾರ್ಜ್ ಕೊಡಬೇಕಾಗ್ತದೆ. ಇಲ್ಲಿ ಆ ವ್ಯವಸ್ಥೆ ಇಲ್ಲ. ಇದರ ಅಧ್ಯಕ್ಷರಾದಂಥ ಜನಾಬ್ ಅಲ್-ಹಾಜ್ ಹೈದರಾಜಿ ಅವರು ನಮಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಇಡೀ ವಿದ್ಯಾಸಂಸ್ಥೆಯನ್ನೇ ನಮಗೆ ಬಿಟ್ಟು ಕೊಡ್ತಾರೆ. ನೀವು ಯಾವಾಗ ಬೇಕಾದರೂ ಕಾರ್ಯಕ್ರಮ ಮಾಡಿ ಇಲ್ಲ. ಒಂದು ಸಲ ಮಾತ್ರ ನಾನು ಅವರನ್ನು ಮೀಟ್ ಆಗಿದೆ. ಆದ ಕಾರಣ ನಮ್ಮ ಮೀಟಿಂಗ್ನಲ್ಲಿ ಯಾವಾಗಲೂ ಆಗುವಾಗ ನಾವು ಧೈರ್ಯದಲ್ಲಿ ಹೇಳುದು, ಕೇಳಲಿಕ್ಕಿಲ್ಲ, ಮತ್ತೆ ಕೇಳುದು, ಪ್ರೆಸ್ಟೇಜಲ್ಲಿ ಮಾಡ್ತೇವೆ ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪ್ರಾಂಶುಪಾಲರು ಶ್ರೀಮತಿ ಫೈರೋಜಾ ರವರು, ಅವರಿಗೆ ನಾನು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಧನ್ಯವಾದವನ್ನು ಅಂತಸ್ತಿನಲ್ಲಿದ್ದರು. ಇದನ್ನು ಸರಿಯಾಗಿ ನೋಡಿಕೊಳ್ಳುತ್ತಿರುವ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳುತ್ತಿರುವವರು ನನ್ನ ಆತ್ಮೀಯ ಮಿತ್ರ ಶ್ರೀಯುತ ವಿಶ್ವನಾಥ್ರವರು ಇಲ್ಲಿ ಇದ್ದು ಅವರು ಇಲ್ಲಿಯ ಮ್ಯಾನೇಜರ್ ಅಂತೇಳಿ ಅಲ್ಲ, ಇಲ್ಲಿ ಒಬ್ಬ ಕೆಲಸದ ಆಳುಗಳಾಗಿದ್ದು 2-3 ದಿವಸದಿಂದ ಇದನ್ನು ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಹೀಗೆಲ್ಲ ಇರಲಿಲ್ಲ. ಕಳೆದ 4 ತಿಂಗಳಿನಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಿಲ್ಲ, ಮಕ್ಕಳಿಲ್ಲ. ಆದರೂ 2 ದಿವಸದಲ್ಲಿ
ಮೇಡಮ್ ಬಂದು ಮಾತನಾಡಿದ ನಂತರ ಸಂಪೂರ್ಣವಾದಂತಹ ಸುಸಜ್ಜಿತವಾದಂತಹ ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಜೋರು ಚಪ್ಪಾಳೆಯೊಂದಿಗೆ ನಾವು ಅವರನ್ನು ಒಂದು ಅಭಿನಂದಿಸಬೇಕಾಗಿದೆ. ಅವರಿಗೆ ಧನ್ಯವಾದಗಳು. ಹಾಗೇನೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತ ಹೈದರಾಜಿ ಅವರಿಗೆ, ಅಂದ್ರೆ ಈ ಸಂಸ್ಥೆಯ ಅಧ್ಯಕ್ಷರಿಗೆ, ಅವರು ಇಲ್ಲಿ ಇರುವುದಿಲ್ಲ, ನಾವು ಮಾತನಾಡಿದ ತಕ್ಷಣ ಅವರು ಏನಾದರೂ ವ್ಯವಸ್ಥೆ ನಮಗೆ ಮಾಡಿಕೊಡ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೆ ಇವತ್ತಿನ ನಮ್ಮ ಛಾಯಾಗ್ರಾಹಕರು ಇದ್ದಾರೆ, ಶ್ರೀಯುತ ಶಿವರವರಿದ್ದಾರೆ, ಹಾಗೆಯೇ ಹೊಸಕೊರಲಿನ ತಂಡ ಆಸಿಫ್ ರವರಿದ್ದಾರೆ. ಅಷ್ಟೇ ಅಲ್ಲದೆ ನಾಳಿನ ಎಲ್ಲ ಪತ್ರಿಕೆಗಳಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡುವವರು ನಮ್ಮ ವಿದ್ಯಾರ್ಥಿ ಅಂತ ಇರುವಂತ ವಿಜಯವಾಣಿ ಪತ್ರಿಕೆಯ ಸಂಪಾದಕ, ಉಳ್ಳಾಳ ವಿಭಾಗದ ಸಂಪಾದಕರಾದಂಥ ಶ್ರೀಯುತ ಅನ್ಸಾರ್ ರವರಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದರ ಎಲ್ಲ ರೂವಾರಿ ನಾವು ಏನ್ ಮಾಡಿದರೂ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸು ಸಲ್ಲಬೇಕಿದ್ದದ್ದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ. ಅದಕ್ಕೆ ನಾವು ಅವರನ್ನು ಕೊನೆಗಿಟ್ಕೊಂಡಿದ್ದೇವೆ. ಈ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತ ಅವಕಾಶವನ್ನ ಎಲೆಮರೆಯ ಕಾಯಿಯಾಗಿ ಇದ್ದುಕೊಂಡು ನಮಗೆ ಅವರು ಮಾಡಿಕೊಟ್ಟಿದ್ದಾರೆ. ಈ ಮಂಗಳೂರು ದಕ್ಷಿಣ ವಲಯದಲ್ಲಿ ಒಂದು ಸಂಸ್ಥೆ ಇದೆ, ಸಮಿತಿ ಇದೆ. ಆ ಸಮಿತಿಯಲ್ಲಿ ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾಗಿರ್ತಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿಯಾಗಿದ್ದಾರೆ. ಅವರು ಇದ್ದುಕೊಂಡು ಅವರ ಮಾರ್ಗದರ್ಶನದಂತೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಮೇಡಮ್ ರವರು ಬಹುಶಃ ಕಳೆದ 4-5-6 ವರ್ಷಗಳ ನಂತರ ಪುನಃ ಒಮ್ಮೆ ನಮ್ಮಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದದ್ದು ನಮ್ಮೆಲ್ಲರ ಹೆಮ್ಮೆ. ಯಾಕಂದ್ರೆ ಅವರ ಉತ್ತಮ ಆಡಳಿತದ ವೈಖರಿಯನ್ನ ನಮಗೆ ಅವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಅವರನ್ನ ನಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಅವರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮಗೆ ಸಹಕರಿಸಿದಂತ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ, ಅಷ್ಟೇ ಅಲ್ಲದೆ ನಮ್ಮ ಹಿರಿಯ ನಿವೃತ್ತ ಅಧ್ಯಾಪಕರುಗಳು ನೀವೆಲ್ಲರೂ ಸಂತೋಷದಿಂದ ಬಂದಿದ್ದೀರಿ. ನಿಮಗೊಂದು ಸುವರ್ಣಾವಕಾಶ. ಯಾಕಂದ್ರೆ ಸರ್ಕಾರ ಏನು ಹೇಳೋದ್ರಿಂದ 60 ವರ್ಷದ ನಂತರದವರು ಹೊರಗೆ ಬರಬಾರದು ಅಂತ. ಶಿಕ್ಷಕ ದಿನಾಚರಣೆಗಾಗಿ ನೇರವಾಗಿ ಹೇಳಿದೆ, 60 ವರ್ಷದ ನಂತರದವರನ್ನೇ ಕರೆದು ನೀವೇನ್ ಮಾಡಬೇಕು, ಸನ್ಮಾನ ಮಾಡಬೇಕು. ರಿಟೈರ್ಡ್ ಆದವರನ್ನು, ಬೇರೆ ಪ್ರವರ್ತರಾದ ಅಧ್ಯಾಪಕರುಗಳನ್ನು ಕರೆಯಬಾರದು ಅಂತ. ಇಂಥ ಒಂದು ಅವಕಾಶವನ್ನು ನಿಮಗೆ ಒದಗಿಸಿಕೊಟ್ಟಿದೆ. ಆದರೂ ನಾವು ಕರೆದ ತಕ್ಷಣ ಒಂದು ಫೋನ್ ಕರೆಯಲ್ಲಿ ಇನ್ವಿಟೇಷನ್ ಏನು ಮಾಡಲಿಲ್ಲ. ಅದಕ್ಕೆ ಸ್ಪಂದಿಸಿ ಎಲ್ಲ ನಿವೃತ್ತ ಶಿಕ್ಷಕರುಗಳು ನೀವು ಬಂದಿದ್ದೀರಾ. ನಿಮಗೆ ನಾವು ಶಿಕ್ಷಣ ಇಲಾಖೆಯ ಪರವಾಗಿ ಆತ್ಮೀಯ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ. ಕಳೆದ 4 ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಒಂದು ವೈಶಿಷ್ಟ್ಯವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಎಲ್ಲ ಅರ್ಜಿಗಳನ್ನು ಗುಜರಾಯಿಸಿಕೊಂಡು ಪ್ರಶಸ್ತಿಗೆ ಇತ್ಯಾದಿಗಳಿಗೆ ವ್ಯವಸ್ಥೆ ಇದೆ. ಆದರೆ ಅದನ್ನೆಲ್ಲ ಮಾಡದೆ ಎಲೆಮರೆಕಾಯಿಯಲ್ಲಿ ಕೆಲವರು ಕೆಲಸ ಮಾಡ್ತಾ ಇದ್ದಾರೆ. ಅದು CRPಗಳಿಗೆ ಗೊತ್ತಿದೆ. ಅದನ್ನು ಗುರುತಿಸಿಕೊಂಡು ಕೊನೆಯ ದಿವಸದಲ್ಲಿ ನಮ್ಮ ಸಮಿತಿಯು ಒಂದು ತೀರ್ಮಾನಕ್ಕೆ ಬರುತ್ತೆ, ಏನೆಂದರೆ ನಮ್ಮ ತಾಲೂಕಿನಲ್ಲಿ ಯಾರನ್ನು ಗುರುತಿಸುವುದು ಅಂತ. ಹಾಗೆಯೇ ನಾವು ಈ ವರ್ಷದಲ್ಲಿ ಶ್ರೀಯುತ ಗೋಪಾಲ್ ಇವರವರು, ಅವರು ತಿರುವೇಲಿ ಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರು, ಅವರನ್ನು ಆಯ್ಕೆ ಮಾಡಿದೆವು. ಮತ್ತು ಬರುವ ವರ್ಷಕ್ಕೆ ನಾವು ಇಡುವಾಗಿಲ್ಲ, ಇನ್ನೊಂದು ಅವಕಾಶ ಕೊಡೋಣ ಅಂತೇಳಿ ಶ್ರೀಯುತ ರೋಹಿತಾಶ್ರವರು ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿದೆ, ಅವರು ನಮ್ಮ ಶಿಕ್ಷಣ CRP ಆಗಿದ್ದುಕೊಂಡು ಈಗ ಪಿಲಾರ್ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದು, ಅದರ ಒಟ್ಟಿಗೆ ನಮ್ಮ ಟೆಸ್ಟ್ ಪುಸ್ತಕವನ್ನು ಸಮಯಕ್ಕೆ ಸರಿಯಾಗಿ ನಮಗೆ ವ್ಯವಸ್ಥೆ ಮಾಡಿಕೊಡುವಲ್ಲಿಯೂ ಅವರು ಸಹಕಾರವನ್ನು ಮಾಡಿದ್ದಾರೆ. ಅದರ ನಂತರ ಅವರ ಪಿಲಾರ್ ಶಾಲೆಯನ್ನು ಉತ್ತಮಪಡಿಸುವಲ್ಲಿಯೂ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರಿಬ್ಬರನ್ನ ನಿನ್ನೆಯ ಆಯ್ಕೆ ಸಮಿತಿಯು ಆಯ್ಕೆ ಮಾಡಿ ಇವತ್ತು ಅವರನ್ನು ಗುರುತಿಸಿದೆ. ಅವರನ್ನು ನಾನು ತಾಲೂಕು ಸಮಿತಿ ಪರವಾಗಿ ಅಭಿನಂದಿಸುತ್ತಾ ಅವರಿಗೂ ಧನ್ಯವಾದವನ್ನು ಹೇಳಿ, ನಮಗೆ ಸಹಕರಿಸಿದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಪ್ರದೀಪ್ ರವರನ್ನು ಬಿಟ್ಟಿದ್ದೇನೆ. ನಿಮಗೂ ನಮ್ಮ ಇದರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ರಾಷ್ಟ್ರಗೀತೆ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ತವ ಶುಭ ನಾಮೇ ಜಾಗೆ तव शुभाशिष मागे. गाहे तव जय गाता जनगण मंगलदायक. जय हे भारत भाग्य विधाता. जय हे जय हे जय हे जय 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 हे.
ರಿಟೈರ್ಡ್ ಆಗಲಿಕ್ಕೆ ಪ್ರಾಕ್ಟೀಸ್ ನೋಡಿ ಪೇಪರ್ ನೋಡಿ ತೆಗಿದ್ದಾರೆ. ಇದು ಸರಿ ಬರಲಿ. ಗೂಗಲ್ ಹೌದು.